ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಕರಾವಳಿಯಲ್ಲಿ ಹಲವಾರು ದಿನಗಳಿಂದ ಈ ಒಂದು ಟೋಲ್ನ ವಿಷಯವಾಗಿ ಟೋಲನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಚಾರವಾಗಿ ಹಲವಾರು ಪ್ರತಿಭಟನೆಗಳು ನಡೆದಿದೆ. ಸಾಲು ಪ್ರತಿಭಟನೆಗಳು ನಡೆದರೂ ಕೂಡ ಈ ಕುರಿತಾಗಿ ಟೋಲ್ನ ವಿಚಾರವಾಗಿ ಮನವಿಗಳನ್ನು ನೀಡಿದರೂ ಕೂಡ ನವಯುಗ ಕಂಪನಿಯವರಾಗಿರ್ಬೋದು ಅಥವಾ ಸರ್ಕಾರದವರಾಗಿರ್ಬೋದು ಈ ಒಂದು ಟೋಲನ್ನು ನಿಲ್ಲಿಸುವಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಸ್ಥಳೀಯರಿಗೆ ಟೋಲನ್ನು ನಿಲ್ಲಿಸುವ ವಿಚಾರದಲ್ಲಿ ಯಾವುದೇ ಒಂದು ಸ್ಪಂದನೆಯನ್ನು ಕೂಡ ನೀಡಿಲ್ಲ. ಹಾಗಾದರೆ ಇಷ್ಟೊಂದು ಪ್ರತಿಭಟನೆಗಳು ನಡೆದರೂ ಕೂಡ ಜನರ ಸಂಕಷ್ಟಗಳಿಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆ. ಆದರೆ ಮತ್ತು ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ಇಲ್ಲಿನ ಟೋಲಿನ ವಿಚಾರವಾಗಿ ಚರ್ಚೆಗಳಾಗಿದ್ರೂ ಕೂಡ ಯಾರೂ ಕೂಡ ಈ ಒಂದು ಟೋಲನ್ನು ನಿಲ್ಲಿಸುವ ವಿಚಾರದಲ್ಲಿ ಮುಂದೆ ಬರ್ತಾ ಇಲ್ಲ. ಸರ್ಕಾರದವರು ಈ ಕುರಿತಾಗಿ ಯಾವುದೇ ಯೋಚನೆಗಳನ್ನು ಮಾಡ್ತಾ ಇಲ್ಲ. ಯಾಕೆ ಹೀಗೆ ಇಲ್ಲಿನ ಕರಾವಳಿಯ ಜನರು ಅದು ಇಷ್ಟೊಂದು ಸಂಕಷ್ಟಕ್ಕೆ ಒಳಗಾಗಿದ್ರು ಕೂಡ ಯಾಕೆ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ನಿಮ್ಮ ಒಂದು ಟೋಲಿನ ವಿಚಾರವಾಗಿ ಕೂಡ ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಕೂಡ, ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನಮ್ಮ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವರನ್ನು ಪರಿಚಯ ಮಾಡಿ ನಂತರ ಈ ಒಂದು ಚರ್ಚೆಗೆ ನಾನು ಮುಂದಾಗ್ತೇನೆ. ಮೊದಲಿಗೆ ಮೊಹಮ್ಮದ್ ಆಸಿಫ್ ಅವರು, ಸಮಾಜ ಸೇವಕರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನೊಬ್ಬರು ಗುಲಾಂ ಮೊಹಮ್ಮದ್, ಹೆದ್ದಾರಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗಾಗಲೇ ನೋಡೋದಾದರೆ ಕರಾವಳಿಯಲ್ಲಿ ಟೋಲ್ನ ವಿಚಾರವಾಗಿ ಹಲವಾರು ಗಲಭೆಗಳು ಅಂದರೆ ಪ್ರತಿಭಟನೆಗಳು ನಡೀತಾನೆ ಬಂದಿದೆ. ಇಷ್ಟೆಲ್ಲ ಒಂದು ಪ್ರತಿಭಟನೆಗಳು ನಡೆದರೂ ಕೂಡ, ಮನವಿಗಳನ್ನು ನೀಡಿದರೂ ಕೂಡ ಯಾಕೆ ಇನ್ನೂ ಟೋಲ್ನ ತಗೊಳ್ತಾ ಇದ್ದಾರೆ ಸ್ಥಳೀಯರಿಗೆ? ಯಾಕೆ ಈ ಒಂದು ಜನರ ಸಂಕಷ್ಟಗಳು ಇನ್ನೂ ಕೂಡ ಪರಿಹಾರ ಆಗಿಲ್ಲ? ನೋಡಿ, ನಾವು ಹಲವು ಬಾರಿ ಪ್ರತಿಭಟನೆ ಮಾಡಿದ್ದೇವೆ. ಪ್ರತಿಭಟನೆ ಮಾಡುವುದೆಂದರೆ ಇದು ನಾವು ವರ್ಷ ಇಡೀ ಪ್ರತಿಭಟನೆ ಮಾಡಬೇಕಾ? ಈ ಸಂಬಂಧಪಟ್ಟವರು ನೋಡಿ, ಇದು ಜಿಲ್ಲಾಧಿಕಾರಿ ಆಗಲಿ ಈ ಸರ್ಕಾರದ ಗಮನಕ್ಕೆ ತರಬೇಕು, ತಂದು ಜನರ ಸಮಸ್ಯೆಯನ್ನು ಸರಿ ಮಾಡಬೇಕು. ನೋಡಿ, ಈಗ ಸಾಸ್ಥಾನದಲ್ಲಿ ಮೊನ್ನೆ ಪ್ರತಿಭಟನೆ ಮಾಡಿದ್ರು, ಅವರಿಗೆ 7 ಕಿಲೋಮೀಟರ್ ಅಂತರಕ್ಕೆ ಅವರಿಗೆ ಫ್ರೀ ಅಂತ ಘೋಷಣೆ ಮಾಡಿದರು. ಜಿಲ್ಲಾಧಿಕಾರಿ ಅವರು ಮಾತಾಡಿ ಅವರಿಗೆ ಅಲ್ಲಿ ನೋಡಿ, ಅಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ಇಲ್ಲಿ ಯಜಮಾಡಿಗೆ ಒಂದು ಕಾನೂನು ಮಾಡಿದ್ದಾರೆ. ಯಜಮಾಡಿ ಗ್ರಾಮಕ್ಕೆ ಮಾತ್ರ ಫ್ರೀ ಅಂತ ಹೇಳಿದ್ದಾರೆ. ಅದು ಒಂದು ಫೋರ್ಜರಿ ತರ ಮಾಡ್ತಾ ಇದ್ದಾರೆ. ಯಜಮಾಡಿ ಅವರಿಗೂ ಸರಿಯಾಗಿ ಫ್ರೀ ಕೊಡ್ತಾ ಇಲ್ಲ. ನೋಡಿ, ಅಲ್ಲಿ ಒಂದು ಕಿಲೋಮೀಟರ್ ಆ ಕಡೆ ಹೋದ್ರೆ ಮುಲ್ಕಿ ಇದೆ, ಇಲ್ಲಿ 1 ಕಿಲೋಮೀಟರ್ ಆ ಕಡೆ ಹೋದ್ರೆ ಪಡುಬಿದ್ರಿ ಇದೆ, ಇವರಿಗೆ ಇಲ್ಲ. ಯಜಮಾಡಿ ಅಲ್ಲಿ ನೋಡಿ 2 ಇದೆ, ಪಡುಬಿದ್ರಿ ಗ್ರಾಮ ಪಂಚಾಯತಿ ಮತ್ತು ಯಜಮಾಡಿ ಸಂಬಂಧ. ಒಂದು ಒಳಗೆ ಹೋದ್ರೆ ಅರ್ಧ ಪಡುಬಿದ್ರಿ ಗ್ರಾಮ ಪಂಚಾಯತಿ, ಅರ್ಧ ಯಜಮಾಡಿ ಗ್ರಾಮ ಪಂಚಾಯತಿ. ನಮ್ಮ ಒಳಗಡೆ ಟೋಲ್ ಹಾಕಿದ್ದಾರೆ, ಒಳಗಡೆ ಟೋಲ್ ಕಟ್ಟಿಗೆ ಹೋಗ್ಬೇಕು ಬರಬೇಕು ನಾವು. ಇದು ನಾವು ಬಹಳಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ, ಸಂಸದರಿಗೆ ಕೊಟ್ಟಿದ್ದೇವೆ, ಶಾಸಕರಿಗೆ ಹೇಳಿದ್ದೇವೆ, ಜಿಲ್ಲಾಧಿಕಾರಿಗೆ ಹೇಳಿದ್ದೇವೆ, ಎಲ್ಲರಿಗೆ ಹೇಳಿದ್ದೇವೆ. ಏನು ಪ್ರಯೋಜನ ಬರ್ತಾ ಇಲ್ಲ. ಇದು ನಾವು ಈಗ ಒಂದು ತೀರ್ಮಾನ ಮಾಡಿದ್ದೇವೆ ಏನಂತ ಹೇಳಿದ್ರೆ, ನಾವು ಸ್ಥಳೀಯ ಈ 5 ಕಿಲೋಮೀಟರ್ ಅಂತರದಲ್ಲಿ ಒಂದು ಮುಲ್ಕಿ ಇರ್ಬೋದು, ಆ ಕಡೆ ಸುತ್ತಲೂ 5 ಕಿಲೋಮೀಟರ್ ಮುಲ್ಕಿ ಇರ್ಬೋದು, ಈ ಕಡೆ ಪಡುಬಿದ್ರಿ, ಈ ಕಡೆ ಯಜಮಾಡಿಯವರು ಸೇರಿ 2ನೇ ತಾರೀಕಿಗೆ ನಾವು ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಆ ಒಳಗೆ ಹಾಕಿದಂಥ ಟೋಲ್ ನೋಡಿ, ಅವರು ಈ ದೇಶದಲ್ಲಿ ನಾವು ತುಂಬ ಸಲ ನಿಮ್ಮ ಹತ್ರ ಹೇಳಿದ್ದೀನಿ, ದೇಶದಲ್ಲಿ ಎಲ್ಲಿ 2 ಟೋಲ್ ಅಂತ ಒಂದು ಕಾನೂನಲ್ಲಿ ಇಲ್ಲ. ಒಳಗಡೆ ರೋಡಿಗೆ ಟೋಲ್ ಹಾಕಿದ್ದಾರೆ. ಇವತ್ತು ಯಜಮಾಡಿಗೆ ನೋಡಿ, ಯಜಮಾಡಿ ಒಳಗೆ ಹೋಗುವವರೆಗೆ ಟೋಲ್ ಕಟ್ಟಿ ಹೋಗ್ಬೇಕು. ಇನ್ನು ಅದೇ ರೀತಿ ನಾವು ಬಿಟ್ಟರೆ ಉಂಟಲ್ಲ, ಇನ್ನು ಎಲ್ಲ ಕಡೆ ಹಾಕೊಂಡು ಹೋಗ್ತಾರೆ ಅವರು. ಯಾರ ಹತ್ರ ನಾವು ಹೇಳೋದು ಎಲ್ಲಿ? ಯಾರ ಹತ್ರ ಹೇಳೋದು? ನೋಡಿ, ಇಷ್ಟು ದಿವಸ ಆಯ್ತು, ಸಾಸ್ಥಾನದಲ್ಲಿ ಒಂದು 7 ಕಿಲೋಮೀಟರ್ಗೆ ಫ್ರೀ ಅಂತ ಹೇಳಿದ್ದಾರೆ. ಇಲ್ಲಿ ಜನರ ಸಮಸ್ಯೆ ಇದೆ, ನಮಗೆ ಸಂಬಂಧಪಟ್ಟ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನೋಡಿ, ಶಾಸಕರು ಬಂದು ಕೇಳಬೇಕು, ಸಂಸದರು ಕೇಳಬೇಕು, ಇಲ್ಲಾಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ನವ್ರು ಕೇಳಬೇಕು, ತಾಲೂಕು ಪಂಚಾಯತ್, ಇವರೆಲ್ಲ ಚುನಾವಣೆಯಲ್ಲಿ ನಿಂತು ಗೆದ್ದವರಲ್ಲ. ಜನರ ಸಮಸ್ಯೆಯನ್ನು ಸರಿ ಮಾಡ್ಬೇಕಲ್ಲ, ಯಾಕೆ ಇವರು ಮಾಡ್ತಾ ಇಲ್ಲ? ಮತ್ತೆ ಕಡೆಗೆ ಏನು ಹೇಳ್ತಾರೆ ಅಂತ, ಹೋರಾಟಗಾರರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತೇಳಿ. ಇವರು ಮನೆಯಲ್ಲಿ ಕೂತ್ಕೊಂಡು ಇವರಿಗೆ ಇಷ್ಟ ಬಂದ ಹಾಗೆ ಮಾಡಿ, ನಾವು ಹೋರಾಟಗಾರರನ್ನು ನಮ್ಮನ್ನು ಟಾರ್ಗೆಟ್ ಮಾಡಿದ ಇವರು. ಅದೇ ಇಷ್ಟೊಂದು ಈ ಒಂದು ಪ್ರತಿಭಟನೆಗಳು ನಡೆದಿದೆ ಅಂತ ಕೂಡ ಹೇಳಿದ್ರು. ಮನವಿಗಳನ್ನು ಇಷ್ಟೆಲ್ಲ ನೀಡಿದ್ದೇವೆ, ಜಿಲ್ಲಾಧಿಕಾರಿಗಳು ಕೂಡ ಸ್ಪಂದಿಸಲಿಲ್ಲ, ಸರ್ಕಾರದವರು ಕೂಡ ಸ್ಪಂದಿಸಲಿಲ್ಲ. ಈ ಕುರಿತಾಗಿ ಸಾರ್ವಜನಿಕರಾಗಿ ನೀವೇನು ಹೇಳ್ತೀರಿ? ಸಾರ್ವಜನಿಕರ ಸಂಕಷ್ಟಗಳು ಕೂಡ ಏನೂ ಬಗೆಯಿರಲಿಲ್ಲ ಇದುವರೆಗೂ ಕೂಡ, ಇದಕ್ಕೇನು ಹೇಳ್ತೀರಿ? ಸಾರ್ವಜನಿಕರಾಗಿ ಹೇಳುವುದಾದರೆ ತುಂಬ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಬಾರಿ ನಾವು ಸಾರ್ವಜನಿಕರು ಕೂಡ ಹೋರಾಟಗಾರರೊಂದಿಗೆ ಕೈ ಜೋಡಿಸಿದ್ದೇವೆ. ತುಂಬಾ ಹೋರಾಟವನ್ನು ಮಾಡಿದ್ರು. ಜೈಲು ಬರೋ ಕಾರ್ಯಕ್ರಮ ಆಯ್ತು, ಅಲ್ಲಿ ಬಿದ್ದು ಹೊರಡಾಡಿ ಆಯ್ತು, ಏನು ಮಾಡಿದ್ರು ನಮಗೆ ಸಾರ್ವಜನಿಕರಿಗೆ ಇದುವರೆಗೂ ಒಂದು ಫಲಿತಾಂಶ ಸಿಕ್ಕಿಲ್ಲ. ನಾವು ಹೋಗಿ ಹೋರಾಟಕ್ಕೆ ನಿಲ್ಲೋದು, ಪೊಲೀಸ್ನವರು ಬರೋದು, ಅಲ್ಲಿ ಅರೆಸ್ಟ್ ಮಾಡೋದು, ಕೊಂಡೋಗೋದು ಇದೆ. ಈಗ ನಾನು ಸಾರ್ವಜನಿಕರ ಪರವಾಗಿ ಮಾತನಾಡುವುದಾದ್ರೆ
ಒಂದೊಂದು ಕ್ಷಣವೂ ಅಲ್ಲಿ ಮಾತನಾಡ್ಬೇಕು. ನೀವು ಅಲ್ಲಿ ಆ ಟೋಲ್ ಹತ್ರ ಬಂದು ನಿಂತಾಗ ಗೊತ್ತಾಗ್ತದೆ ಯಾರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ. 3 ನಿಮಿಷದಿಂದ ಜಾಸ್ತಿ ಅಲ್ಲಿ ನಿಲ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಒಂದೊಂದು ಗಾಡಿ 5-5 ನಿಮಿಷ 6-6 ನಿಮಿಷ ನಿಲ್ಲಿಸ್ತಾರೆ. ಇಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಅವರಿಗೆ ಅದು ಗೊತ್ತೇ ಇಲ್ಲ. ಅಂದ್ರೆ ಒಟ್ಟಿಗೆ ಅವ್ರಿಗೆ ದುಡ್ಡು ಬಂದ್ರೆ ಆಯ್ತು, ಬೇಕಾದ್ರೆ ನಿಲ್ರಿ, ನಾನೊಂದು ಆಂಬುಲೆನ್ಸ್ ಚಾಲಕ ಆ ಭಾಗದಲ್ಲಿ. ಅದೇ ಆಂಬ್ಯುಲೆನ್ಸ್ ತುಂಬಾ ಓಡಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಗಳೆಲ್ಲ ಬರ್ಬೇಕಿದ್ರೆ ಅಪಘಾತಗಳಾದ್ರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ನಾನು. ಮೊನ್ನೆ ಇನ್ನದಿಂದ ಆಯುರ್ವೇದಿಕ್ ಅಲ್ಲಿ ಒಂದು ಹಾಸ್ಪಿಟಲ್ ಉಂಟು, ಅಲ್ಲಿಂದ ಒಂದು ಫೋನ್ ಬಂತು ನನಗೆ. ನಾನು ತಕ್ಷಣ ಹೋದೆ. ಅವ್ರು ನೋಡುವಾಗ ಒಂದು 80-85 ಒಂದು ಅಜ್ಜಿ, ಫುಲ್ ಮೋಷನ್ ಎಲ್ಲ ಆಗ್ತಾ ಇದೆ, ಸೀರಿಯಸ್ ಕಂಡೀಷನ್. ನಾನು ದೊಡ್ಡ ಆಂಬುಲೆನ್ಸ್ ಅಲ್ಲಿ ಬಂದೆ. ಫುಲ್ ಬ್ಲಾಕ್ ಉಂಟು. ಅಂದ್ರೆ ಒಂದೊಂದು ಲೈನ್ ಅಲ್ಲಿ 8-10 ಅದು ಫ್ರೀ ಟ್ರ್ಯಾಕ್ ಮಾತ್ರ ಫ್ರೀ ಉಂಟು. ಅದರಲ್ಲಿ ಒಂದು ಲಾರಿ ನಿಲ್ಲಿಸಿದ್ದ. ನಾನು ಹೇಳ್ದೆ ಅದು ಆಂಬುಲೆನ್ಸ್ ಇದೆ, ಅದರಲ್ಲಿ ಫುಲ್ ನಿಲ್ಲಿಸಿದ್ದಾನೆ. ನಾನು ಹೇಳ್ದೆ ಹೋಗ್ಲಿಕ್ಕೆ ಬಿಡಪ್ಪ, ಅವನು ಇದರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ನಮಗೆ ರಿಫ್ಲೆಕ್ಟ್ ಆಗ್ತದೆ, ನೀವು ಇದರಲ್ಲಿ ಹೋಗುವಾಗ ಆಗ ಮತ್ತೆ ಇದು ಕಂಡೀಷನ್ ಈಗ ಉಂಟು, ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅವನೇನೋ ಅದು ಪ್ಲಾಸ್ಟಿಕ್ ಒಂದು ಬ್ಯಾರಿಗೇಡ್ ಇಟ್ಟಿದ್ದ, ಅದನ್ನು ಹೊಡ್ಕೊಂಡೆ ಹೋದೆ ನಾನು. ಹೋಗ ಮತ್ತೆ ಆ ಲಾರಿ ಅವ ಬಿಟ್ಟ. ಅಲ್ಲಿಗೆ ಓಡ್ಕೊಂಡು ಹೋಗುವಾಗ ಹೀಗೆಲ್ಲ ಮಾಡಿ ಗುದ್ಲಿಕ್ಕೆ ಯಾರಿಗೆ? ನಾನು ಒಬ್ಬ ಆಂಬುಲೆನ್ಸ್ ಒಂದು ಚಾಲಕನಿಗೆ ಗುದ್ಲಿಕ್ಕೆ ಬರ್ತಾ ಇದ್ದಾರೆ. ನಾನು ಮಾರನೇ ದಿವಸ ನಮ್ಮ ಸ್ಥಳೀಯ ಪತ್ರಕರ್ತರಲ್ಲೆಲ್ಲ ವಿಷಯ ಎಲ್ಲ ಮುಟ್ಟಿಸಿದ್ದೆ. ಆದ್ರೆ ಅಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಸಾರ್ವಜನಿಕರಿಗೆ ಯಾರು ಅಲ್ಲಿ ರಕ್ಷಣೆ ಕೊಡುವವರು? ಯಾರು ಇಲ್ಲ. ಹೋರಾಟಕ್ಕೆ, ಪ್ರತಿಯೊಂದು ಹೋರಾಟಕ್ಕೆ ನಾವು ಅಲ್ಲಿ ಭಾಗಿಯಾಗ್ತೇವೆ. ಹೋರಾಟ ಮಾಡಿ ಇದುವರೆಗೆ ನಮ್ಗೆ ಯಾವ್ದು ಈಗ ಹೇಳ್ತಾ ಇದ್ರೆ ಹೊಸತ್ತು 245 ರೂಪಾಯಿ ಕಟ್ಟಿ ಫ್ರೀ ಮಾಡ್ತೇವೆ ಅಂತ ಹೇಳಿ. ಹಾಗಾದ್ರೆ ಯಜಮಾಡಿ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಪಡುಬಿದ್ರಿ ನಮ್ಮ ದೂರ ಉಂಟು ಅಲ್ಲಿ. ಅಲ್ಲಿ ಒಂದು ಸೇತುವೆ ಅಡ್ಡ ಮುಲ್ಕಿಗೆ ಮತ್ತೆ ಪಡುಬಿದ್ರಿಗೆ ಒಂದು ಹತ್ತಿರ ಊರಿಗೆ ಎಷ್ಟು ನಂಟಿರ್ತದೆ. ಅವರಿಗೂ ಬರ್ಬೇಕಾಗ್ತದೆ, ನಮಗೂ ಬರ್ಬೇಕು. ಹಾಗಾದ್ರೆ ನಾವು 108 ಸಲ ಹೋಗುವಾಗ ಇವರಿಗೆ ಫೇ ಮಾಡ್ತಾ ಹೋಗ್ಬೇಕಾ? ಹಾಗಾದ್ರೆ ಒಂದು ಸ್ಥಳೀಯರಿಗೆ ಇದೇ ಈಗ ಕೋಟದ ವಿಷಯ ಹೇಳಿದ್ರು. 7 ಕಿಲೋಮೀಟರ್ ಪಟ್ಟಣ ಪಂಚಾಯತ್, 7 ಕಿಲೋಮೀಟರ್ ಪಟ್ಟಣ ಪಂಚಾಯತ್ 8 ಪಂಚಾಯತ್ ಬಂತು. ನಮಗೀಗ ಪಡುಬಿದ್ರಿ ಮತ್ತು ಮುಲ್ಕಿ ಈ 5-5 ಕಿಲೋಮೀಟರ್ ಕೊಡಿ ಅಂತ ಕೇಳ್ತಾ ಇದ್ರು ಸಾರ್ವಜನಿಕರು. ಕೊಡ್ಬೇಕಲ್ಲ ಇವರು? ಯಾಕೆ ಕೊಡ್ತಾ ಇಲ್ಲ? ಇದರಲ್ಲಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಯಾಕೆ ಮನ ಮಾಡ್ತಾ ಇಲ್ಲ? ಅಲ್ಲ, ಅದೇ ಸಾರ್ವಜನಿಕರ ಕಷ್ಟಗಳು ನೋಡ್ತಾ ಹೋದ್ರೆ ಒಂದು ಪುಸ್ತಕನೇ ಬರೀಬಹುದು. ಹಾಗೆ ನೋಡ್ತಾ ಹೋದ್ರೆ ಇಲ್ಲಿನ ಒಂದು ಪಡುಬಿದ್ರಿ ಆಗಿರ್ಬೋದು, ಹೆಜಮಾಡಿ ಆಗಿರ್ಬೋದು, ಒಂದು ದಿವಸ ಅಲ್ಲಿ ನಿಂತ್ರೆ ಗೊತ್ತಾಗ್ತದೆ ಎಷ್ಟೊಂದು ಗಲಾಟೆಗಳಾಗ್ತದೆ ಅಲ್ಲಿ. ಆ ಒಳಗಿನ ಟೋಲಲ್ಲಿ ಆಗ್ಬಹುದು, ಹೊರಗಿನಿಂದ ಆಗ್ಬಹುದು. ದಿನಾಲು ಅದು ಬಿಡಿಸ್ಲಿಕ್ಕೆ ಇಬ್ರು ಬೇರೆ ಜನರು. ಅವರಿಗೆ ಪೊಲೀಸ್ ರಕ್ಷಣೆ ಇದೆ. ಯಾರಿಗೆ? ಟೋಲ್ನವರಿಗೆ ಪೊಲೀಸ್ ರಕ್ಷಣೆ ಇದೆ. ಸಾರ್ವಜನಿಕರಿಗೆ ಈಗ ಯಾರು ರಕ್ಷಣೆ ಇದ್ದಾರೆ? ಕೆಲವರಿಲ್ಲ ಅಲ್ಲಿ. ಟೋಲ್ನವರಿಗೆ ಪೊಲೀಸ್ ರಕ್ಷಣೆ ಇದೆ. ಅವ್ರು ಏನಾದ್ರೂ ಸಾರ್ವಜನಿಕರು ಏನಾದ್ರೂ ಒಂದು ಮಾತಾಡಿದ್ರೆ ಜೀಪ್ ಹಿಡಿದುಕೊಂಡು ಪೊಲೀಸರು 1 ಸೆಕೆಂಡ್ ಅಲ್ಲಿ ಬರ್ತಾರೆ. ಊರಿನವರಿಗೆ ಕೆಲಸ ಕೊಡ್ತಾ ಇಲ್ಲ. ಅದರಲ್ಲಿ ಇಷ್ಟು ಕೆಲಸ ಅಂತ ಉಂಟು. ಊರಿನವ್ರಿಗೆ ಕೊಡ್ತಾರೆ. ಎಲ್ಲಿಂದ ಯುಪಿಯಿಂದ ಬಂದವರು, ನಾರ್ತ್ ಇಂದ ಬಂದವರೆಲ್ಲ ಇಟ್ಟಿದ್ದಾರೆ. ಅವರಿಗೆ ಪರಿಚಯ ಹೇಗೆ ಬರುವುದು? ಅಲ್ಲ, ನೀವೊಂದು ಮಾತು ಹೇಳಿದ್ರೆ ಆಂಬ್ಯುಲೆನ್ಸ್ ಅಂತ ಹೇಳಿದ್ರಿ. ಹಾಗಾದ್ರೆ ತುರ್ತು ಎಮರ್ಜೆನ್ಸಿ ಎಲ್ಲ ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಆಂಬ್ಯುಲೆನ್ಸ್ಗೆ ಈ ತರ ಪರಿಸ್ಥಿತಿ ಆದ್ರೆ ಜನಸಾಮಾನ್ಯರ ಕಷ್ಟ ಏನು? ಕೆಲವರು ಆಂಬ್ಯುಲೆನ್ಸ್ ಇಲ್ಲದೆ ಅವರ ಕಾರಲ್ಲಿ ಬರ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅದೇ ವಿಷಯ ಹೇಳಿದೆ ಅವತ್ತು. ಅವನ ಹತ್ರ ಹೇಳಿದೆ, ಈಗ ಕಾರಲ್ಲಿ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ, ಒಂದು ಗರ್ಭಿಣಿಯನ್ನು ಕಾರಲ್ಲಿ ಹಾಕೊಂಡು ಬಂದ್ರು. ಹಾಗಾದ್ರೆ ಇವ್ರು ಬಿಡುದಿಲ್ವಾ? ಎಷ್ಟು ಹೇಳಿದ್ರು ಬಿಡುದಿಲ್ಲ. ನೀವು ಒಮ್ಮೆ ನೋಡಿ ಅಲ್ಲಿ ಬಿಡುದಿಲ್ಲ. ಒಂದು ಕ್ವಶನ್ ಹಾಕಿದ್ದ ಅವತ್ತು ಅವನು, ನೀವು ಕಾರಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ರಿ? ನಿಮ್ದು ಆಂಬುಲೆನ್ಸಾ? ಇದರಲ್ಲಿ ಬನ್ನಿ ಅಂತ. ಅದ್ರ ನಂದು ಅವತ್ತು ಆಂಬುಲೆನ್ಸ್ ಇರ್ಲಿಲ್ಲ, ಬೇರೆ ಕಡೆ ಹೋಗಿತ್ತು. ನಾನು ಕಾರಲ್ಲಿ ಹಾಕೊಂಡು ಹೋದೆ. ಒಂದು ಪೇಷಂಟ್ ಮುಕ್ಕ ಶ್ರೀನಿವಾಸ್ಗೆ ಹೋಗುದು. ಅವತ್ತು ಅವ್ನು ನನ್ನ ಕೇಳಿದ ಕ್ವಶನ್ ಅಂತ ಹೇಳಿದ್ರೆ, ನಿಮ್ದು ಆಂಬುಲೆನ್ಸಾ? ಆಂಬುಲೆನ್ಸ್ ಆದ್ರೆ ಆಂಬುಲೆನ್ಸ್ ಬರ್ಬೇಕಿತ್ತು, ಕಾರಲ್ಲಿ ಯಾಕೆ ಬಂದ್ರಿ ಕೇಳೋದು. ನಾನು ಹೇಳ್ತಾ ಇದ್ದೀನಿ, ಎಲ್ಲಿಂದಲೂ ಬಂದು ಈ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ಪೊಲೀಸ್ನವರು ಅವರಿಗೆ ಬಹಳ ರಕ್ಷಣೆ ಕೊಡ್ತಾ ಇದ್ದಾರೆ. ಅವರಿಗೆ ಕಲೆಕ್ಷನ್ ಮಾಡ್ಲಿಕ್ಕೆ ರಕ್ಷಣೆ ಕೊಡ್ತಾರೆ. ನಮ್ಮನ್ನು ಹೋರಾಟಗಾರರನ್ನು ಪೊಲೀಸರದ್ದು ನಾವು ದೂರಿಕೊಳ್ಳಿಲ್ಲ. ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಅದು ಯಾರಿಗೂ ನಾನು ಈಗ ಏನ್ ಹೇಳಿದ್ರು, ನಮಗೆ ಯಾರು ರಕ್ಷಣೆ? ನಾವೇ ರಕ್ಷಣೆ ಕೊಡ್ಬೇಕಾಗಿದೆ. ಈಗ ಪೊಲೀಸ್ನವರು ಅವರಿಗೆ ರಕ್ಷಣೆ ಕೊಡ್ತಾರೆ, ಅವ್ರಿಗೆ ದೌರ್ಜನ್ಯ ಮಾಡ್ತಾರೆ, ಎದರುವುದಿಲ್ಲ. ಪೊಲೀಸ್ನವರಿಗೆ ಸರಿಯಾದ ಮಾಹಿತಿ ನಾವು ಕೊಡ್ಬೇಕಾಗಿದೆ. ನಿಮ್ಮಂತ ನಾಯಕತ್ವ ನಾವು ಮಾಹಿತಿ ಕೊಡ್ಬೇಕಾಗ್ತದೆ ಅವರಿಗೆ. ನಾವು ನಾಯಕತ್ವದ ಕೊರತೆ ಕಂಡಿದ್ದೇವೆ. ನೀವು ಪೊಲೀಸ್ನವರಿಗೆ ಫೋನ್ ಮಾಡಿ ಹೇಳ್ಬೇಕಿತ್ತಲ್ಲ. ಎಂತಂತ ಹೇಳ್ಬೇಕಿತ್ತು? ಇಷ್ಟು 1000 ಜನ ಹೇಳ್ತಾರೆ, ಇದುವರೆಗೆ ಪೊಲೀಸ್ನವರು ಮತ್ತೆ ನೀವು ಪೊಲೀಸ್ನವರಿಗೆ ನಾ ಹೇಳುವಾಗ ನಿಮಗೆ ಪೊಲೀಸ್ನವರ ರಕ್ಷಣೆ ಅವರಿಗೆ ಇದೆ, ನಮಗೆ ಇದೆ. ಹಾಗಾದ್ರೆ ನಿಮಗೆ ನಾಯಕತ್ವದ ರಕ್ಷಣೆ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ನಾಯಕತ್ವದ ರಕ್ಷಣೆ ಇಲ್ವಾ? ಹಾಗಾದ್ರೆ ಅವರಿಗೆ ಪೊಲೀಸ್ನವರ ರಕ್ಷಣೆ ಇದೆ. ಇವರು ನಿಮಗೆ ರಕ್ಷಣೆ ಕೊಟ್ಟಿದ್ದಂತ ಗುಲಾಮ್ರವರು ಹೇಳಿದ್ದಾರೆ. ಸರಿ, ಪೊಲೀಸ್ನವರು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ, ಒಂದು ಕಡೆ ಇರ್ಲಿ ಪಬ್ಲಿಕ್ಗೆ. ಆದ್ರೆ ಇಲ್ಲಿ ಹೋರಾಟ ಅಂತ ಹೇಳ್ಕೊಂಡು ನಾಯಕತ್ವಕ್ಕೆ ತುಂಬಾ ಜನ ಇದ್ದಾರೆ. ಈ ನಾಯಕರುಗಳು ಯಾಕೆ ಅಲ್ಲಿ ಮಾತಾಡುದಿಲ್ಲ? ಹೋರಾಟದವರು 24 ಗಂಟೆ ಅಲ್ಲಿ ಇರುವುದಿಲ್ಲ. ಹೋರಾಟದ ಸಮಯದಲ್ಲಿ ಬರ್ತಾರೆ, ಹೋರಾಟವನ್ನು ಮಾಡ್ತಾರೆ. ನಿಮ್ಮ ಆಂಬುಲೆನ್ಸ್ ಅನ್ನು ತಡೆದದ್ದು ನೀವು ಪೊಲೀಸರ ಗಮನಕ್ಕೆ ತರಬೇಕು. ಇಲ್ಲಾದ್ರೆ ನಮ್ಮ ಗಮನಕ್ಕೆ ತಂದ್ರೆ ನಾವು ಬರ್ತೇವೆ. ನಾವು ಹೋರಾಟ ಯಾಕೆ ಮಾಡ್ತಾ ಇದ್ದೇವೆ?
ನಾವು ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ಇಲಾಖೆ ಇದೆ, ನಾವು ಜನರಿಗೆ ತೊಂದರೆ ಆಗುವಂತ ಸಮಸ್ಯೆ ನೋಡಿ ಸ್ವಾಮಿ, ನಾವು ಮೊನ್ನೆ ಸರಿ ಮಾಡುವಂತ ಹೋರಾಟ ನಿಮ್ಮ ಹೋರಾಟಕ್ಕೆ ನಾವು ಬಂದಿದ್ದೇವೆ ಅಲ್ಲಿ. ಅವತ್ತೇನಾಯ್ತು, ಕ್ಲಿಯರ್ ಇದ್ದಾರೆ, ನಾವು ಅವರಿಗೆ ರಕ್ಷಣೆ ಇದ್ದೇವೆ ಅಂತ ಪೊಲೀಸರವರು ಹೇಳಿದ್ರು. ಹಾಗಾದ್ರೆ ಅವರು ಡಾಕ್ಯುಮೆಂಟ್ಲಿ ಕ್ಲಿಯರ್ ಇದ್ದಾರೆ ಅಂತ ಹೇಳಿ ನಮಗೆ ಹೋರಾಟಕ್ಕೆ ಬಲ ಇಲ್ವಾ? ನೋಡಿ ಹೇಳುದು ನೋಡಿ, ಹೋರಾಟ ಮಾಡುವಾಗ ಕಾನೂನು ಅವರ ಕೈಯಲ್ಲಿ ಇರ್ತದೆ, ಅವರು ನಮ್ಮನ್ನು ಬಂಧನ ಮಾಡ್ತಾರೆ, ಕರೆದುಕೊಂಡು ಹೋಗ್ತಾರೆ, ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಹೋರಾಟ ರೀತಿಯಲ್ಲಿ ನಾವು ಮಾಡ್ತೇವೆ, ಸಾಂಕೇತಿಕವಾಗಿ ಮಾಡುವಂತ ಹೋರಾಟ. ನಾವೇನು ಫೋರ್ಜರಿ ಮಾಡಿ ರಸ್ತೆಯಲ್ಲಿ ಮಲಗಿ ಏನು ಇದು ದೌರ್ಜನ್ಯ ಮಾಡುವಂತ ಹೋರಾಟ ಅಲ್ಲ. ಪೊಲೀಸ್ ಇಲಾಖೆ ಅವ್ರ ಇಲಾಖೆ ಅಧಿಕಾರ ಇದೆ, ಅವರು ಅವರ ಕಾನೂನು ಪ್ರಕಾರ ಅವರು ಮಾಡ್ತಾರೆ. ನೇರ ದಿಟ್ಟ ನೀವು ಕರೆ ಕೊಡಿ, ನೇರವಾಗಿ ನಿಮ್ಮೊಂದಿಗೆ ಪಬ್ಲಿಕ್ ಜನ ಇರ್ತಾರೆ. ನಾವು ಒಂದೇ ಅದೇ ಈಗ ಪಬ್ಲಿಕ್ ಮಾತಾಡ್ತಾ ಇರೋದು, ಯಾರು ಇಷ್ಟೆಲ್ಲ ಇಲ್ಲಿ ನಾಯಕತ್ವ ತಗೊಂಡ್ರು, ಇಷ್ಟೊಂದು ಹೋರಾಟ ಆಯ್ತು, ಯಾರು ಕೂಡ ಇಲ್ಲ, ಅವರು ಬೇಲೆ ಬೇಯಿಸ್ತಾರೆ, ಅವರವರು ಹೋಗ್ತಾರೆ ಅಂತ ಹೇಳ್ತಾ ಇದ್ರೆ ಆ ರೀತಿಗೆ ಅವಕಾಶವನ್ನು ಕೊಡಬೇಡಿ. ನೀವು ಏನು ಹೋರಾಟಕ್ಕೆ ಇಳಿತೀರಿ, ದಿಟ್ಟ ಹೋರಾಟವನ್ನು ತಗೊಳ್ಳಿ. ನಾವು ನೆಲದಲ್ಲಿ ಬೀಳಿ ಹೋರಾಡ್ಲಿಕ್ಕೂ ರೆಡಿ, ಜೈಲಿಗೆ ಹೋಗ್ಲಿಕ್ಕೂ ರೆಡಿ. ಯಾಕಂತ ಹೇಳಿದ್ರೆ ನಮಗೆ ನ್ಯಾಯ ಸಿಗಬೇಕು. ಮತ್ತೆ ಮೊನ್ನೆ ಒಂದು ಆಯ್ತು, ಅಲ್ಲೆಲ್ಲ 1000 ಪೊಲೀಸ್ ನಿಂತಿದ್ರು, 2 ದಿವಸ ಹೋರಾಟ ಆಯ್ತು. ಮಾರನೇ ದಿವಸ ಹೋಗಿ ನಾವು ನಿಂತು ಮುಲಾಮ್ ಸಾಹೇಬ್ರ ನಾಯಕತ್ವದಲ್ಲಿ ಆಯ್ತದು. ಆಗುವಾಗ ಮಾರನೇ ದಿವಸ ಎಂತ ಆಯ್ತು, ಈಗ ಹೋರಾಟ ಆಗ್ತದೆ, ಈಗ ನುಗ್ತೇವೆ, ಈಗ ಫೋರ್ಜರಿ ಆಗ್ತದೆ, ಈಗ ಅಲ್ಲಿ ಹೋಗ್ತೇವೆ ಅಂತೆಲ್ಲ ಆಯ್ತು. ಕೊನೆಗೆ ಎಂತ ಆಯ್ತು, ಕೊನೆಗೆ ಪೊಲೀಸ್ನವರು ಬಸ್ಸಲ್ಲಿ ಹಾಕೊಂಡು ಬಂದ್ರು. ನೋಡಿ ಹಾಗೆಲ್ಲ ನಾವು ಹೋಗಿ ಅಲ್ಲಿ ಎಲ್ಲ ಇದು ದೌರ್ಜನ್ಯ. ಹಾಗಾದ್ರೆ ಅವರು ದೌರ್ಜನ್ಯ ಮಾಡೋದಾ? ಎಲ್ಲಿಂದ ಬಂದವರು ನಮ್ಮೂರಲ್ಲಿ ದೌರ್ಜನ್ಯ ಮಾಡಬಹುದಾ? ಸರ್ಕಾರ ಇದೆ, ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಎಲ್ಲರನ್ನು ನಾವು ಸರಿ ಸೇರಿಸಿಕೊಂಡು ಮಾಡ್ಬೇಕು. ನಮ್ಮಲ್ಲಿ ಹೋರಾಟ ಮಾಡುವಲ್ಲಿ ನಾಯಕರಿದ್ದಾರೆ, ಶಾಸಕರು ಬರ್ತಾರೆ, ಜಿಲ್ಲಾ ಪಂಚಾಯತಿ ಅವರು ಬರ್ತಾರೆ, ಎಲ್ಲರ ಮಾತು ಕೇಳಬೇಕಾಗ್ತದೆ. ಅದೇ ಒಂದು ಕೇಳ್ತೇನೆ, ನೀವೇ ಈಗ ಹೇಳಿದ್ರಿ ಏನು ಅಂತಂದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಬರ್ತಾರೆ, ಪ್ರತಿಭಟನೆಯ ಸಂದರ್ಭದಲ್ಲಿ ಎಲ್ಲ ನಾಯಕರು ಬರ್ತಾರೆ, ನಂತರ ಕಾಣೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರಿ. ಹಾಗಾದ್ರೆ ನಂತರ ಎಲ್ಲಿ ಹೋಗ್ತಾರೆ? ಪ್ರತಿಭಟನೆಯ ಸಂದರ್ಭದಲ್ಲಿ ಇರ್ಬೇಕಾದಂತ ಒಂದು ಮುತುವರ್ಜಿ ನಂತರ ಎಲ್ಲಿ ಹೋಗುತ್ತೆ? ಹಾಗಾದ್ರೆ ನೋಡಿ, ನಾವು ಪ್ರತಿ ಬಾರಿ ಪ್ರತಿಭಟನೆ ಮಾಡುವಾಗ ಎಲ್ಲರ ಗಮನಕ್ಕೆ ತಂದು ಮಾಡುವಂತದ್ದು. ಕೆಲವರು ಬರ್ತಾರೆ, ಕೆಲವರು ಬರುವುದಿಲ್ಲ. ಅಲ್ಲ, ಪ್ರತಿಭಟನೆಗೆ ಒಂದು ದಿನ ಬಂದ್ರೆ ಓಕೆ, ಒಪ್ಕೊಳ್ಳುವಂತ ಪ್ರತಿಭಟನೆ ಅಂತ. ನಂತರವೂ ಕೂಡ ಜನರ ಸಂಕಷ್ಟ. ಪ್ರತಿಭಟನೆಗೆ ಜನರು ಬರ್ಬೇಕಂತಿಲ್ಲ, ಒಬ್ಬನು ಪ್ರತಿಭಟನೆ ಮಾಡಬಹುದು, ಆದ್ರೆ ಒಬ್ಬನು ಮಾಡಬಹುದು. ಪ್ರತಿಭಟನೆಗೆ ಏನು ಜನರು ಸೇರಿಸಿ ನಾವು ನೋಡಿ ಅಲ್ಲಿ ನೋಡಿ, ಅಲ್ಲಿ ಜನರು ಟಿವಿಯಲ್ಲಿ ಇಲ್ಲಾದ್ರೆ ಯಾರ ಹತ್ರ ಎಲ್ಲಿಗೆ 1000 ಜನರು ಇದ್ರು 2000 ಆಗಲ್ಲ. ನಮಗೆ ನಮ್ಮ ಸಮಸ್ಯೆ ಸರಿಯಾಗಬೇಕು. ನಾವು ಮಾಡುವಂತ ಪ್ರತಿಭಟನೆ ಸರ್ಕಾರಕ್ಕೆ ಮುಟ್ಟಬೇಕು, ಮುಟ್ಟಿ ನಮ್ಮ ಜನರ ಸಮಸ್ಯೆ ಸರಿಯಾಗಬೇಕು. ನಾವು ಇದರಲ್ಲಿ ರಾಜಕೀಯ ಇಲ್ಲ. ಎಲ್ಲರಿಗೂ ಫೋನ್ ಮಾಡಿದೆ, ಇವರ ರಕ್ಷಣೆ ವೇದಿಕೆಗೂ ಫೋನ್ ಮಾಡ್ತಾ ಇದ್ದೆ. ಪ್ರತಿ ಬಾರಿ ನಾನು ಫೋನ್ ಮಾಡಿ ಹೇಳ್ತೇನೆ, ಅವ್ರು ಬಂದಿದ್ದಾರೆ, ನಮಗೆ ಸಹಕಾರ ಮಾಡಿದ್ದಾರೆ, ಅನ್ಸಾರ್ನವರು ಮೊನ್ನೆ ಬಂದಿದ್ದಾರೆ, ಎಲ್ಲದಕ್ಕೂ ಬಂದಿದ್ದಾರೆ. ನಾನು ಹೇಳ್ತೇನೆ, ಮತ್ತೆ ಸಾರ್ವಜನಿಕರು ಬಂದಿದ್ದಾರೆ. ಎಲ್ಲರನ್ನು ನಾವು ಫೋರ್ಜರಿ ಮಾಡ್ಲಿಕ್ಕೆ ಆಗ್ತದ? ಸ್ವಲ್ಪ ಜನರು ಬರ್ತಾರೆ, ಸ್ವಲ್ಪ ಜನರು ಕೆಲಸ ಇರ್ತಾರೆ, ಬರುವುದಿಲ್ಲ. ಆದ್ರೆ ನಮ್ಮ ಪ್ರತಿಭಟನೆಗೆ ನಮಗೆ ಅಲ್ಲಿ ಲಾಭ ಸಿಕ್ಕಿದೆ. 2 ವರ್ಷದಲ್ಲಿ K20ಗೆ ಫ್ರೀ ಬಿಟ್ಟಿದ್ದಾರೆ. 3 ತಿಂಗಳು ಟೋಲ್ ಓಪನ್ ಮಾಡ್ಲಿಕ್ಕೆ ನಾವು ಬಿಟ್ಟಿಲ್ಲ ಪ್ರತಿಭಟನೆ ಮಾಡಿ. ಈಗ ಏನಾಗಿದೆ ಅಂತ ಹೇಳಿ ಇಲಾಖೆಯ ಮೂಲಕ ಅವರು ಕಾನೂನು ಅವರಿಗೆ ಜಿಲ್ಲಾಧಿಕಾರಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಸೇರಿಕೊಂಡು ಕಾನೂನು ರೀತಿಯಲ್ಲಿ ನಮ್ಮನ್ನು ಹೋರಾಟವನ್ನು ದಮನ ಮಾಡ್ತಾ ಇದ್ದಾರೆ. ಅವರು ಆ ಇಲಾಖೆಯ ಮೂಲಕ ನಮ್ಮನ್ನು ದಮಾಯಿಸಿ ಅವರು ಈ ಟೋಲ್ ವಸೂಲಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡೋದು? ನಾವು ಹೋರಾಟ ಒಂದೇ ಸಾಕು ಗುಲಾಬ್ ಅವರು. ಈಗ ನಾವು ಹೋರಾಟಕ್ಕೆ ಕೋಟ ಹಿಡಿದುಕೊಂಡು ಮಾತಾಡಿದ್ರೆ ಸಾಕು. ಅದೇ ಹೇಳ್ತಾ ಇದ್ದೆ ಅಲ್ಲ, ಜಿಲ್ಲಾಧಿಕಾರಿ ಅವರು ಅವರ ಮುಂದೆ ಶಾಸಕರಿದ್ದರು, ನಮ್ಮ ಶಾಸಕರು ಕೂತ್ಕೊಂಡಿದ್ದಾರೆ. ಮೊನ್ನೆ ಮೀಟಿಂಗ್ ಆಗುವಾಗ ಅವರು ಅಲ್ಲಿ ಹೇಳ್ಬೇಕಿತ್ತಲ್ಲ, ಶಾಸಕರು ಅಲ್ಲಿ ನೋಡಿ ಕೋಟಕ್ಕೆ ಆಯ್ತು, ಇಲ್ಲಿಗೆ ಈ ತರ ಮಾಡಿಕೊಡಿ, ಅಲ್ಲಿಗೆ ಮುಗಿಯಿತಲ್ಲ. ಯಾಕೆ ನಮಗೆ ಎಲ್ಲದಕ್ಕೆ ಹೋರಾಟ ಮಾಡಿಕೊಂಡಿರ್ಬೇಕಾ? ಶಾಸಕರು ಮಾತಾಡಿಲ್ಲ ಯಾಕೆ? ಅದು ಈಗ 31ನೇ ತಾರೀಕಿಗೆ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತರ್ತೇವೆ, ಅವರಿಗೊಂದು ಮನವಿ ಕೊಡ್ತೇವೆ. ಮನವಿ ಕೊಟ್ಟು ಅವ್ರು ಏನ್ ಹೇಳ್ತಾರೆ ನೋಡ್ತೇವೆ. ನಾವು 2ನೇ ತಾರೀಕಿಗೆ ನಾವು ಪ್ರತಿಭಟನೆಗೆ ಫಿಕ್ಸ್ ಮಾಡಿದ್ದೇವೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೇರಿ ಮತ್ತು ಎಲ್ಲ ಜಿಲ್ಲೆಯಲ್ಲಿ ನಾಯಕರನ್ನೆಲ್ಲ ಕರೀತಿದ್ದೇವೆ. ಎಲ್ಲರನ್ನು ನಾಯಕರನ್ನು ಕರೆಯುವುದಕ್ಕಿಂತ ಮೊದಲು ನನ್ನೊಂದು ಅಭಿಪ್ರಾಯ, ಮನೆಗೆ ಭಿತ್ತಿ ಪತ್ರವನ್ನು ಮುಟ್ಟಿಸಿ ನಾಯಕರುಗಳು ಮುಖ್ಯ ಅಲ್ಲ, ನಮಗೆ ಜನಪ್ರತಿನಿಧಿಗಳು ಸಾರ್ವಜನಿಕರ ಅಗತ್ಯವಿದೆ. ಸಾರ್ವಜನಿಕರು ಬೇಕು. ಈಗ ಮನೆಯಲ್ಲಿ ಈಗ ಟಿವಿ ಇದೆ, 5 ಕಿಲೋಮೀಟರ್ ಪೇಪರ್ ಓದ್ತಾರೆ. ನಾವು ಪತ್ರಿಕೆ ಮೂಲಕ ಕೊಟ್ಟಿದ್ದೇವೆ, ಅದು ಸಾಕಾಗ್ತದೆ. ಮತ್ತೆ ಜನರಿಗೆ ಅಲ್ಲಿ ಗ್ರಾಮಕ್ಕೆ ಹೋಗಿ ನಾವು ಗ್ರಾಮ ಪ್ರತಿಯೊಂದು ಮಾಹಿತಿ ಎಲ್ಲ ಮೊನ್ನೆ ನೀವೊಂದು ಪತ್ರಿಕಾ ಇದರಲ್ಲಿ ಕೊಟ್ರಿ, ನಾವು ಇವತ್ತು ಮಾರನೇ ದಿವಸ ದೊಡ್ಡ ಹೋರಾಟ ಮಾಡ್ತೇವೆ, ಇಲ್ಲದಿದ್ರೆ ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿ. ಏನಾದ್ರೂ ಆಯ್ತು ಅದರಲ್ಲಿ? ಅಲ್ಲ, ನೀವು ಪಡುವಿದ್ರಿ, ಬಂದ್ ಮಾಡಿದ್ರಾ? ನೋಡಿ, ಹಾಗೆ ಬಂದ್ ಮಾಡ್ಲಿಕ್ಕೆ ಹೇಳಿದ ತಕ್ಷಣ ಬಂದ್ ಮಾಡುವ ಕೊಡಬಾರ್ದಲ್ಲ, ಪತ್ರಿಕೆ ಹೇಳಿಕೆ ಕೊಡಬಾರ್ದಲ್ಲ, ಯಾವ ರೀತಿಯಲ್ಲಿ ಕೊಟ್ರಿ?
ಇದು ಒಳ್ಳೆ ವಿಷಯ ಆಯ್ತಲ್ಲ. ಅದೇ ಸ್ವಾಮಿ, ಸಾರ್ವಜನಿಕರಿಗೆ ನೀವು ತಿಳಿಸಿಲ್ಲ ಗುಲಾಂ ಸಾಹೇಬ್ರೆ. ಸಾರ್ವಜನಿಕರಿಗೆ ತಿಳಿಸಿ ನಾವು ಬಂದು ಹೋರಾಟ ಕೊಡುವುದಲ್ಲ. ನೀವು ಒಂದು ನೋಡಿ, ನೀವು ಒಂದು ಸಂಘಟನೆಯವರು, ನೀವೇನು ಸಾರ್ವಜನಿಕರ ಹತ್ರ ಎಲ್ಲರ ಹತ್ರ ಕೇಳಿ ನಾಳೆ ಬಂದು ಕರೆ ಕೊಡ್ತೀರಾ? ಅಲ್ಲ, ನಾಳೆ ನಾವು ನೋಡಿ ಬಂದು ಯಾವುದಕ್ಕೆ ಅದಕ್ಕೆ ಕೊಡ್ಬೇಕು ವಿನಾ ಬೇರೆ ಯಾವುದಕ್ಕೆ ಆಗುದಿಲ್ಲ. ನಾವು ಮೀಟಿಂಗ್ ಮಾಡ್ತೇವೆ, ನಮ್ಮ ಸಮಿತಿ ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿಯೇ ಮಾಡುವಂತ ಕೆಲಸ ಇದು. ನಮ್ಮ ಸಮಿತಿ ಇದೆ, ಸಮಿತಿಯ ನಾಯಕರಿದ್ದಾರೆ. ನಾಯಕರೊಟ್ಟು ಜೊತೆಗೂಡಿ ನಾವೆಲ್ಲ ಮೀಟಿಂಗ್ ಅನ್ನು ಮಾಡಿ ಆಮೇಲೆ ಯಾವ್ದು ತೀರ್ಮಾನ ಮಾಡುದು. ಬಂದು ಕರೆ ಕೊಟ್ರೆ ಬಂದ್ ಮಾಡ್ಬೇಕಂತೇನಿಲ್ಲ. ಅದು ಬಂದು ಕರೆ ಕೊಟ್ಟ ತಕ್ಷಣ ಬಂದ್ ಮಾಡ್ಬೇಕಂತ ಹೇಳದ ನೀವು? ಮತ್ತೆ ಮಾತು ಕೊಟ್ಟ ಮೇಲೆ ಮಾಡ್ಬೇಕಲ್ಲ, ಮಾತು ಕೊಟ್ಟ ಮೇಲೆ ಮಾಡ್ಬೇಕಲ್ಲ. ನೋಡಿ, ನಮಗೆ ಆಶ್ವಾಸನೆ ಕೊಡ್ತಾರೆ. ಯಾರು ಆಶ್ವಾಸನೆ ಕೊಡ್ತಾರೆ? ಆಶ್ವಾಸನೆ ಕೊಟ್ಟ ತಕ್ಷಣ ನಮಗೆ ಏನಾದ್ರು ಹೇಳಿದ್ದಾರೆ ನಿಮಗೆ ಅದೇ ಚರ್ಚೆಗೆ ಬರುದು. ನಿಮ್ಮನ್ನು ನಾನು ಇಲ್ಲಿ ದೂರುದಲ್ಲ, ನಾನು ಒಂದ್ ಹೇಳ್ತೇನೆ. ನೀವು ಮೊದಲ ದಿವಸ ಪತ್ರಿಕೆ ಇದರಲ್ಲಿ ಕೊಟ್ರಿ, ನಂತರ ಮಾರನೇ ದಿವಸ ಅಲ್ಲಿ ಹೋರಾಟ ಆಯ್ತು, ಚಿಕ್ಕ ರೂಪದಲ್ಲಿ ಸಾಕ್ತು, ಬಂದಾಗಿಲ್ಲ. ಆ ದಿವಸನೇ ರಾತ್ರಿಗೆ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ನಾಳೆ ಎಲ್ಲಾ ಪಕ್ಷದವರನ್ನು ಕರಿಬೇಕು ಅಂತ ಹೇಳಿ ಮಾರನೇ ದಿವಸ ಅದೇ ಹಾಲಲ್ಲಿ ಒಂದು ದೊಡ್ಡ ಸಭೆ ಆಯ್ತು. ಮಾರನೇ ದಿವಸ ಮೊದಲ ದಿವಸ ಬಂದದ್ದು 100 ಜನ ಆದ್ರೆ ಆ ದಿವಸ ಕೂತು ಮಾತಾಡಿದ್ದ ಒಂದು ಚರ್ಚಾ ಕೂಟದಲ್ಲಿ ಕೂತು ಮಾತಾಡಿದ್ರಿಂದ 300 ಜನ ಆಯ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸಾರ್ವಜನಿಕರಿಗೆ ಸರಿ ಮನದಟ್ಟು ಮಾಡಿ ಯಾವ್ದು ಕಾರ್ಯಕ್ರಮ ಮಾಡಿದ್ರೆ ಜನ ಆಗ್ತದೆ. ಮಾಡಿದ್ರೆ ಯಾವ್ದು ಆಗುದಿಲ್ಲ. ನೋಡಿ, ಇವರಿಗೂ ಬರ್ಬೋದು, ಇವರು ಸಾರ್ವಜನಿಕರಾಗಿ ಮಾತಾಡ್ತಾರಲ್ಲ. ನಾವು ಯಾವುದಕ್ಕೆ ಇವರಿಗೂ ನಾವು 2 ಸಲ ಫೋನ್ ಮಾಡಿ ಹೇಳಿದ್ವಿ. ಇವರಿಗೆ ಒಂದು 10, 200, 300 ಜನರನ್ನು ಕರೆದುಕೊಂಡು ಬರ್ಬೋದಲ್ಲ. ನಾವು ಬರುವಾಗ ಬರ್ತಾ ಇಲ್ವಾ? ನೋಡಿ, ಇವರಿಗೆ ಕರೆದುಕೊಂಡು ಬರ್ಬೋದು. ಇವರು ಹೇಳಿದ್ದಕ್ಕೆ ನಾನು ಹೇಳಿದ್ದು, ಇವರಿಗೆ ಕರೆದುಕೊಂಡು ಸಾರ್ವಜನಿಕರಂದ್ರೆ ಎಲ್ಲರಿಗೂ ನಾನೇನು ನನ್ನ ಮನೆ ಕೆಲಸ ಮಾಡುದಾ? ನಾವು ಸಾರ್ವಜನಿಕರ ಕೆಲಸ ಮಾಡುದು, ಎಲ್ಲರೂ ಬರಬೇಕು. ಎಲ್ಲರಿಗೂ ಹೇಳ್ತಾ ಇದ್ದೇವೆ, ನಾವು ಮನೆ ಹೋಗಿ ಗಾಡಿಯಲ್ಲಿ ಇರ್ತುಕೊಂಡು ಬರ್ಲಿಕ್ಕೆ ಆಗ್ತದ? ಅವರವರ ಸಮಸ್ಯೆಗೆ ಅವರೆಲ್ಲರೂ ಬರಬೇಕು. ನೀವು ಹೇಳ್ತಾ ಇರೋದು, ನೀವು ಪ್ರತಿಭಟನೆಗಳನ್ನು ಮಾಡ್ತೀರಿ, ಸಾರ್ವಜನಿಕರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ, ಅವರೇ ಬರಬೇಕು, ಅವರಾಗಿ ಬರಬೇಕು. ನಾವು ಹೇಳ್ತೇವೆ, ನಾವೇನು ಅವರ ಮನೆಯಲ್ಲಿ ಎಬ್ಬಿಸಿಕೊಂಡು ಬರ್ಬೇಕಾ? ಇವರು ಬರ್ಬೇಕಲ್ಲ. ಯಾಕೆ ಬರ್ತದೆ? ಇವರು ಹೊರಗೆ ನಿಂತು ನೋಡುದಾ? ಅಲ್ಲಿ ಎಷ್ಟು 50 ಜನ ಆಗಿದೆ, 100 ಜನ ಆಗಿದೆ? ಹಾಗೆಲ್ಲ 1 ಜನ ಆದ್ರೂ ಪ್ರತಿಭಟನೆ ನಾವು ಮಾಡ್ತೇವೆ, ನಮಗೆ ಆಸಕ್ತಿ ಇದೆ. ನಾವೇನು ಇವರಾಗೇನು ಅಲ್ಲಿ 100, 200 ಜನ ಆದ್ರೆ ಬರ್ತೇವೆ ಅಂತ ಹೇಳುದಲ್ಲ. ಎಲ್ಲರೂ ಸಾರ್ವಜನಿಕರು ನಮಗೆ ಸಹಕರಿಸಿದ್ದಾರೆ. ನಾವು ಜಿಲ್ಲೆಯನ್ನು ಬಂದ್ ಮಾಡಿ ತೋರಿಸಿದ್ದೇವೆ. K20ಗೆ 2 ವರ್ಷ ನಾವು ಫ್ರೀ ಮಾಡಿಕೊಟ್ಟಿದ್ದೇವೆ ಈ ಜಿಲ್ಲೆಯಲ್ಲಿ. ನಾವು ನಮ್ಮ ಪ್ರತಿಭಟನೆಯಲ್ಲಿ ಇನ್ನೂ ನಾವು ಮಾಡ್ತೇವೆ. ನಾವೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾವು ಈಗ ಏನೋ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನು ನಾವು ಹೈಕೋರ್ಟ್ಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಲೀಗಲ್ ಏನೆಲ್ಲ ಕೆಲಸ ಮಾಡಿದ್ದೇವೆ. ಈಗ ಒಂದು ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ, ಆಗಿಲ್ಲ ಅಂದ್ರೆ ಕೋರ್ಟ್ ಮೂಲಕ ಮಾಡಬೇಡಿ ಸ್ವಾಮಿ, ದೊಡ್ಡ ಮಟ್ಟದಲ್ಲಿ ಮಾಡಿ. ನೀವು ಬರ್ಬೇಕಲ್ಲ ನಮ್ಮೊಟ್ಟಿಗೆ. ಯಾವಾಗ ಬರಲಿಲ್ಲ, ಯಾವ ಹೋರಾಟ ಇಲ್ಲ. ನಾವು ಇವರು ಹೇಳಿದ್ದಕ್ಕೆ ಹೇಳುದು, ಲಾಸ್ಟ್ ಟೈಮ್ ನಿಮ್ಮ ಹೋರಾಟದಲ್ಲಿ ಜೈಲು ಬರೋ ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರೆ ನಿಮ್ಮ ಅಲ್ಲಿ ಒಟ್ಟಿಗೆ ಇದ್ದದ್ದು. ಇವರ ಅಧ್ಯಕ್ಷರು ಮೊನ್ನೆ ನಮ್ಮ ಪ್ರತಿಭಟನೆಗೆ ಬಂದಿದ್ದಾರೆ. ಇವರಿಗೆ ನಾನು 2 ಸಲ 3 ಸಲ ಸ್ಥಳೀಯಲ್ಲಿ ಅವರು ರಕ್ಷಣಾ ವೇದಿಕೆಯಲ್ಲಿ ಉಪಾಧ್ಯಕ್ಷರೇ, ಸ್ಥಳೀಯ ಒಂದು ರಕ್ಷಣಾ ವೇದಿಕೆ, ಮತ್ತೊಂದು ಆಪತ್ತು ಬಾಂಧವ ನಮ್ಮ ಒಂದು ಆಂಬುಲೆನ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡುವಂತ ವ್ಯಕ್ತಿ ಇವರು. ನಾನು ಪ್ರತಿ ಬಾರಿ ಇವರಿಗೆ ಹೇಳ್ತೀನಿ, ನಮ್ಮ 2 ಬಾರಿ ಇವರು ಬರಲಿಲ್ಲ, ಇವರ ಅಧ್ಯಕ್ಷರು ಬಂದಿದ್ದಾರೆ. ಇವರು ಬರುವಾಗ ನಾನೇ ಹೇಳ್ಬೇಕಂತ ಇಲ್ಲಲ್ಲ, ನಾನೇನು ನನ್ನ ಮನೆ ಕೆಲಸ ಮಾಡೋದ? ಹೋರಾಟ ಸಮಿತಿ ಅಂದ್ರೆ ಏನು? ಎಲ್ಲರೂ ಪ್ರಚಾರ ಮಾಡ್ಬೇಕಲ್ಲ, ಪ್ರಚಾರ ಮಾಡಿ ಹೇಳ್ಬೇಕಲ್ಲ. ಸಾರ್ವಜನಿಕರಿಂದ ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಎಸ್, ಹೇಳಿ ಸರ್. ಇದು ಟೋಲ್ನ ಪ್ರತಿಭಟನೆ ಬಗ್ಗೆ ಗುಲಾಮ್ರವರು ಮಾತಾಡ್ತಾ ಇದ್ದಾರೆ. ಹೇಳಿ. ಈ ಕಮಿಟಿಗಳು ಸಾಧಾರಣ ಟೋಲ್ ಓಪನ್ ಆದ್ದರಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರು ಒಂದು ಚಿಕ್ಕಾಸಿನ ಬೆಲೆ ಈ ಪ್ರತಿಭಟನೆಗೆ ಬಂದಿದ. ಮತ್ತು ಇವರು ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಮಾಡ್ತಾರೆ? ಏನಾದ್ರೂ ಉಗ್ರ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾಡಿ ಅದು ಒಂದು ಪ್ರತಿಭಟನೆ ಮಾಡಿದ ಏನಾದ್ರೂ ಒಂದು ಕಾರ್ಯಗತ ಆಗ್ಬೇಕು. ಒಟ್ಟಾಗುದು ಈಗ ಇವರಲ್ಲೇ ಸರಿ, ಇವರು ಬರ್ಲಿಲ್ಲ, ಇವರು ಬರ್ಲಿ, ಹೌದು ಅವ್ರು ಕರೆಯುವುದಲ್ಲ, ನಾವಾಗಿ ಹೋಗ್ಬೇಕು. ಆದ್ರೆ ಹೋಗಿ ಮರುದಿವಸ ಅವರು ಹೇಳುದಂತೆ ಇಂಚಿನ ಪುಂಡಿ ಆಕಲೆ ಬೇಲೆ ಇದ್ದಿ ಆಕಲ ಪುದಾರ ಬರ್ರೆ ಬೋಡಾದು ಫೋಟೋ ಬರ್ರೆ ಬೋಡಾದು 4 ಜನ ಸೇರುವೇರಿ ಮನದಾನೆ ಆಕಲ ಸುದ್ದಿ ಇದ್ದಂತೆ. ಒಂದು ನಯಾ ಪೈಸೆ ಏನಾದ್ರು ಕೆಲಸ ಆಗಿದೆ ನೋಡಿ. ಬೆಳ್ಮನ್ ಈಗ ಅವ್ರು ಎಷ್ಟು ದೊಡ್ಡ ಇದು ಮಾಡಿದ್ರು. ಹಾಗಾದ್ರೆ ಅವರನ್ನು ಮಾಡುವಾಗ ಏನ್ ಮಾಡ್ತಾರ ಗೊತ್ತಿಲ್ಲ. ಈಗ ನಿಮ್ಗೆ ಎಷ್ಟು ಕಿಲೋಮೀಟರ್ನ ಒಳಗೆ ಕಾನೂನು ಪ್ರಕಾರ ಹೋರಾಡ್ಲಿ ಇವರು, ತೆಗೆದು ಬಿಸಾಡ್ಲಿ ಅದನ್ನು. ಇದು ಈ ಕೋರ್ಟ್ ಆರ್ಡರ್ ತಂದು ತೆಗೆದು ಬಿಸಾಡ್ಲಿ. 10 ಕಿಲೋಮೀಟರ್ ಅಲ್ಲಿ ಒಂದು 6 ಕಿಲೋಮೀಟರ್ಗೆ ಒಂದು ಇರ್ತದ, ಅದನ್ನು ಕೋರ್ಟ್ ನಲ್ಲಿ ಹೋಗಿ ಇದು ಮಾಡುದು. ಯಾಕೆ ಪ್ರತಿಭಟನೆ ಮಾಡುದು? ಬೇರೆ ಅಲ್ಲದಕ್ಕೆಲ್ಲ ಕಾನೂನು ಕೋರ್ಟ್ ಇದಕ್ಕೆಲ್ಲ ಹೋಗ್ತಾರೆ. ಸಾರ್ವಜನಿಕವಾಗಿ ಕೋರ್ಟಿಗೆ ಹೋದ್ರೆ ಆಗುದಿಲ್ವಾ? ಅಥವಾ ಸಾರ್ವಜನಿಕವಾಗಿ ಅದನ್ನು ತೆಗೆದು ಬಿಸಾಡಿದ್ರೆ ಆಗುದಿಲ್ವಾ? ಯಾಕೆ ನಾವು ಗಾಂಧೀಜಿಯಲ್ಲಿ ನಾವು ಅವರಿಗಾದ್ರೂ ಬ್ರಿಟಿಷರಿಗೆ ಮಾಡಿದ್ದು ಅದು.
ಅವರಿಗೆ ಮರ್ಯಾದೆ ಇತ್ತು, ಅವರು ಹೋದ್ರು. ಹ್ಮ್ ನಮ್ಮವರಿಗೆ ನಾವೇ ಅಲ್ವಾ, ಅವರಿಗೆ ಮರ್ಯಾದೆ ಇಲ್ಲ. ಆದ್ರೆ ಇಂಥ ಕೆಲವರು ನಮ್ಮ ಚುನಾಯಿತ ಅಧಿಕಾರಿಗಳು ಅವರಿಗಾಗಿ ದುಡಿಯುವವರಿದ್ದಾರೆ. ಹ್ಮ್ 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 ಪ್ರಜೆಗಳಿಂದಲೇ ಇದು ಆರಿಸಿ ಬಂದು ಲ್ಯಾಂಡ್ ಲೋನರಿಗೆ, ಗವರ್ಮೆಂಟ್ಗೆ ಮತ್ತೆ ಕಾಂಟ್ರಾಕ್ಟ್ಗೆ ಬೇಕಾಗಿ ದುಡಿಯುವವರಿದ್ದಾರೆ. ಹ್ಮ್ ಹ್ಮ್ ಹೀಗಿರುವಾಗ ಇವರೊಂದು ಪ್ರತಿಭಟನೆ ಮಾಡಿ ಅವರು ಬರ್ಲಿ, ಯಾರಾದ್ರು ಬರ್ತಾರಾ? ಇಲ್ಲ. ಹ್ಮ್ 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 ಇದ್ರ ಬಗ್ಗೆ ಒಂದು ಮಾತು ಮೇಲಿಗೆ ಹೋಗುದಿಲ್ಲ. ಪ್ರತಿಭಟನೆ ಮಾಡುವಾಗ ಅಲ್ಲಿಯ ರಾಜಕೀಯ ವ್ಯಕ್ತಿಗಳನ್ನು ಕರೀಲೇಬಾರ್ದು. ಇಲ್ಲಿ ಯಾಕೆ ಕರಿ ಬರ್ಬೇಕು? ಅವರು ಅಲ್ಲಿ ಕೂತು ಅದನ್ನು ಮಾಡ್ಲಿಕ್ಕೆ ಆಗುದಿಲ್ವಾ? ಎಂಪಿಗೆ ಡೆಲ್ಲಿಯಲ್ಲಿ ಅದನ್ನು ಕೂತು ನೋಡಿ, ಹೀಗೆ ಉಂಟು ನಮ್ಮ ಊರಿನಲ್ಲಿ, ಬಹಳ ಕಷ್ಟ ಆಗ್ತದೆ, ಅದನ್ನು ಸರಿ ಮಾಡ್ಬೇಕಂತೇಳಿ ಅಲ್ಲಿ ಅವರು ಕಾನೂನು ಮಾಡುದಿಲ್ವಾ? MLA ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಡೆಲ್ಲಿಗೆ ಕಟ್ಟಿಳಿಸುದಿಲ್ವಾ? ಒಟ್ಟಾರೆ ಇದು ಭಜನೆ ಮಾಡ್ತಾರಲ್ಲ, ಹಾಗೆ ಬಂದು ಇಲ್ಲಿ ರಸ್ತೆಯಲ್ಲಿ ಬೊಬ್ಬೆ ಹಾಕಿದ್ರೆ ಆಯ್ತಾ ಅವರು? ಇದೆಲ್ಲ ನಿಜವಾಗಿ ಆದ್ರೆ ಪ್ರತಿಭಟನೆಯನ್ನು ಇನ್ನಾದ್ರೂ ನಿಲ್ಲಿಸಿ ಒಳ್ಳೆ ಕೆಲಸವನ್ನು ಮಾಡಿ ಟೋಲ್ನವರನ್ನು ಓಡಿಸಿ. ಅಲ್ಲ, ನೀವು ಬನ್ನಿ ನಾವು ಓಡಿಸುವ. ನಾನು ಇದ್ದೇನೆ, ಮುಂಚೆ ನೋಡಿ, ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅವರ ಹಕ್ಕಿಗೆ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಬೇಡಿ ಅಂತ ನೀವು ಹೇಳೋದು ಸರಿಯಲ್ಲ. ಅವರ ಹಕ್ಕು, ಅವರು ಹೋರಾಟ ಮಾಡ್ತಾರೆ. ನಾವು ನೋಡಿ, ರಾಜಕೀಯ ವ್ಯಕ್ತಿ ಅಂದ್ರೆ ಶಾಸಕರನ್ನು ಕರೀಲೇಬೇಕಾಗ್ತದೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಅನ್ನು ಕರೀಲೇಬೇಕಾಗ್ತದೆ. ನೀವು ಎಷ್ಟು ಸಲ ಹೋರಾಟ ಮಾಡಿದ್ರಿ ನೋಡಿ, ನಮ್ಮ ಹೋರಾಟದಲ್ಲಿ ನೀವು 2 ವರ್ಷ ಹೋಗಿಲ್ವಾ? K20ಗೆ ಫ್ರೀ ಹೋಗಿಲ್ವಾ? ಎಷ್ಟು ಸಲ ಮಾಡಿದ್ರಿ? ತಗೊಳ್ತಾರೆ ಅವರು. ನೋಡಿ, ಮುಂಚೆ ಪಾಪ ಪೇಪರ್ನವರಿಗೆ ತಗೊಳ್ತಿರ್ಲಿಲ್ಲ, ಈಗ ಅವರನ್ನು ತಗೊಳ್ತಾರೆ. ಈಗ ದಿವಸಕ್ಕೆ 1 ಸಲ ಹೋಗಿ ಹಿಂದೆ ಬರುವಾಗ ಪುನಃ ತಗೊಳ್ತಾರೆ. ಜಾಸ್ತಿ ಆದ್ದು. ಅದಕ್ಕೆ ಹೇಳಿದ್ದು ಎಲ್ಲರೂ ಜನರು ಸೇರ್ಬೇಕು. ಹೀಗೆ ಹೇಳುದು. ಮೊನ್ನೆ ಒಂದು ಎರ್ಮಾಲ್ನಲ್ಲಿ ಎಕ್ಸ್ಪ್ರೆಸ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಯಾವ ಬಸ್ಸಿನವರು ನಿಲ್ಲಿಸುದು ನೋಡ್ಲಿಲ್ಲ ನಾನು. ಯಾವ ಮೂರ್ಖ ಬಸ್ಸಿನವರು ನಿಲ್ಲಿಸಿ ಒಂದು ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದೇ ನಮ್ಮ ಜನರಿಗೆ ಆಗುವಂತ ಉಪದ್ರ ಇದೆ. ಯಾಕೆ ಕೊಡ್ಬೇಕಿತ್ತವ? ಯಾಕೆ ಅಲ್ಲಿ ಬಂದಂತೇಳಿ ಮಾಡ್ಬೇಕಿತ್ತು? ಇಂಥದ್ದೆಲ್ಲ ಉಂಟಲ್ವಾ? ಪ್ರತಿ ಒಂದು ಮಾಡಿದ್ರೆ ಆ ಕೆಲಸದ 20% ಅದನ್ನ ಪ್ರಯೋಜನ ಆಗ್ಬೇಕು. ಎಲ್ಲಾ ಕೆಲಸ ಬಿಟ್ಟು ಬರ್ತಾರೆ. ಮೊನ್ನೆ ಆಗ್ಲಿಲ್ಲ, ಇನ್ನೊಮ್ಮೆ ಬನ್ನಿ. ಅವನಿಗೆ, ಈ ರಾಜಕೀಯ ವ್ಯಕ್ತಿಗಳಿಗೆ ಅದೇ ಕೆಲಸ ಆಗಿರ್ಬೋದು. ದುಡಿದು ತಿನ್ನುವವನಿಗೆ 1 ಸಲ ಹೋದ್ರೆ ಅಟ್ಲೀಸ್ಟ್ ಅವನಿಗೆ 800 ರೂಪಾಯಿ ನಷ್ಟ ಆಗ್ತದೆ. 10 ಸಲ ಬರ್ಲಿಕ್ಕೆ ಸಾಧ್ಯ ಉಂಟಾ? ಒಂದೇ ಸಲ ಮಾಡಿ, ಮತ್ತೆ ಅದರ ಪ್ರೂಫ್ ಅನ್ನು ಇಟ್ಕೊಂಡು ನೀವು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ. ಇಲ್ಲೇ ಕೂತು ಪ್ರತಿಭಟನೆ ಮಾಡಿ ಪ್ರಯೋಜನ ಇಲ್ಲ. ಎಸ್ ಧನ್ಯವಾದಗಳು ಸರ್. ಅವ್ರ ಜೊತೆ ಇದನ್ನೇ ಚರ್ಚೆ ಮಾಡ್ತೇನೆ. ಈ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗಾಗಲೇ ನೋಡಿದ ಹಾಗೆ ಈ ಒಂದು ಟೋಲ್ನ ಹಿಂದೆ ಹಲವಾರು ಸಮಸ್ಯೆಗಳಿದೆ. ಅದರಲ್ಲೂ ಕೂಡ ರಾಜಕೀಯ ತಿಕ್ಕಾಟಗಳೇನಾದರೂ ಆಗ್ತಾ ಇರ್ಬೋದಾ? ಇದರಿಂದ ಜನರಿಗೂ ಕೂಡ ಸಂಕಷ್ಟಗಳಾಗ್ತಾ ಇದೆ. ಇದನ್ನೆಲ್ಲ ಬಗೆಹರಿಸುವ ನಿಟ್ಟಿನಲ್ಲಿ ಮುಂದೆ ಸರ್ಕಾರ ಏನು ಕ್ರಮಗಳನ್ನು ತೆಗೊಳ್ಳುತ್ತೆ ಅಂತಕ್ಕಂಥ ಕೂಡ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ಹೋಗ್ತದೆ. ಇದು ಸಾರ್ವಜನಿಕ ಹೋರಾಟ ಸಮಿತಿ ಅಂದ್ರೆ ಏನು? ನಮ್ಮ ಸಮಿತಿ ಮಾಡಿದ್ದೇವೆ, ನಾವು ಜಿಲ್ಲೆ ಅಂತ ಸಮಿತಿ ಮಾಡಿದ್ದೇವೆ. ಸಮಿತಿ ಎಲ್ಲ ನಾಯಕರು ಬರಬೇಕಾಗ್ತದೆ. ಅದೇ ನಾನು ಹೇಳುದು, ನೀವು ಹೋರಾಟ ಸಮಿತಿಯಿಂದ ನೀವು ಒಬ್ಬರೇ ಎಲ್ಲ ಘೋಷಣೆ ಮಾಡಬಾರ್ದು, ಅಲ್ಲ ಇನ್ನೊಬ್ರು ಕೊಡಬಾರ್ದು. ಹೋರಾಟ ಸಮಿತಿ ಎಲ್ಲ ಒಗ್ಗಟ್ಟಾಗಿ ಜನರ ವಿಶ್ವಾಸಕ್ಕೆ ತೆಗೆಯುವಂತ ಕಾರ್ಯವನ್ನು ಮಾಡಬೇಕು ಅಂತ ನಾನೊಂದು ಯಾರು ಹೇಳಿದ್ದಾರೆ ಒಬ್ಬರಿಗೆ ಘೋಷಣೆ ಮಾಡಿ? ನಮಗೆ ಅಧಿಕಾರ ಇದೆ, ನಾವು ಮಾಡಿದ್ದೇವೆ, ನಾವು ಅದೇ ತರ ಮಾಡಿದ್ದೇವಲ್ಲ. ನೀವು ಆ ತರ ಹೇಳಿದ್ರೆ ಆಗ್ತದ? ಹಾಗಾದ್ರೆ ನಾವು ಸುಮ್ಮನೆ ಕುತ್ಕೊಳ್ಬೇಕಂತ ಹೇಳಿದ್ರೆ ಸುಮ್ಮನೆ ಕುತ್ಕೋಬೇಡಿ. ಹೋರಾಟಕ್ಕೆ ಹಣಿಯಾಗಿ ಸಿದ್ಧಾ ನಿಮ್ಮೊಂದಿಗೆ ನಾವಿದ್ದೇವೆ. ಆಯ್ತು ಮುಗಿದಲ್ಲ, ನೀವು ಇದ್ದೀರಲ್ಲ, ಮತ್ತೆ ಆದರೆ ಹೋರಾಟ ಫಲಿತಾಂಶ ಸಿಗ್ಬೇಕು, ಅಂತ ಮಾತ್ರ ಹೇಳ್ತಾ ಇದ್ದಾರೆ. ನೋಡಿ, ಇವರೇ ಹೇಳ್ತಾರೆ ನೀವು ಹೇಳ್ಬಾರ್ದು, ನೀವು ಕೇಳಬಾರ್ದು, ನಾಗರಿಕರು ಬರಬೇಕು. ಹಾಗಾದ್ರೆ ಇವರ ಅಂದಾಜು ಏನಂತ ಹೇಳಿದ್ರೆ ಇವರಿಗೆ ನೀವು ಅಲ್ಲ ಸ್ವಾಮಿ, ನೀವು ಲೀಡರ್ಶಿಪ್ ನಾವು ನಿಮ್ಮೊಟ್ಟಿಗೆ ಬರ್ತೇವೆ. ಅದೇ ನಿಮ್ಮ ಕೊರತೆ ಅಲ್ಲೇ. ನೀವು ಒಂದೇ ಹೇಳ್ತಿದ್ರಿ, ನಿಮ್ಗೊಂದು ಹೋರಾಟ ಸಮಿತಿ ನೀವು ಹೋರಾಟ ಸಮಿತಿಯವರು ಸಾರ್ವಜನಿಕರ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ತಗೊಳ್ಳುದಿಲ್ಲ? ತಗೊಳ್ತೇವಲ್ಲ. ಯಾಕೆ ಜನ ಆಗ್ಲಿಲ್ಲ ಇಷ್ಟೊತ್ತಿಗೆ? ಯಾಕೆ ಬಂದಿಲ್ಲ? ಜನರಿಗೆ ನೋಡಿ, ಜನರಿಗೆ ಪ್ರತಿ ಬಾರಿ ಬರ್ಲಿಕ್ಕೆ ಆಗುದಿಲ್ಲ. ಜನರು ಬರ್ತಾರೆ, ಯಾಕೆ ಬರುದಿಲ್ಲ? ಅದನ್ನೇ ಹೇಳ್ತಾ ಇರೋದು. ನೀವು ಈಗ ನಾಡಿದ್ದು ಮೊನ್ನೆ ಒಂದು ಘೋಷಣೆ ಮಾಡಿದ್ರಿ, 2 ತಾರೀಕು ನಮ್ದು ಹೋರಾಟ ಉಂಟು, ಉಗ್ರ ಹೋರಾಟ ಅಂತ ಹೇಳಿದ್ರಿ. ಅದಲ್ಲ, ಟೈಮ್ ಇಲ್ಲ ಅಲ್ಲಿ. ನೀವು ಒಂದು ಕೆಲಸ ಮಾಡಿ, 15 ದಿವಸ ಟೈಮ್ ತಗೊಳ್ಳಿ. ಟೈಮ್ ತಗೊಂಡು ನಾನೀಗ ಮೊದಲೇ ಹೇಳಿದ್ದೆ, ಎಲ್ಲ ಮನೆ ಮನೆಗೆ ಹೋಗಿ ಭಿತ್ತಿ ಪತ್ರ ಕೊಡಿ. ನಾವು ಈಗ ಒಂದು ಕಾರ್ಯಕ್ರಮ, ನಾನು ನಿಮ್ಮ ಮನೆಗೆ ಒಂದು ನಿಮಿಷ, ನೀವು ನಿಮ್ಮ ಮನೆಗೆ ಮಾಡುವುದಲ್ಲ, ಹೋರಾಟ ಸಮಿತಿ ಅವ್ರಿಗೆ ನಿಮ್ಗೆ ಬೇಕಾದ್ರೆ ಫ್ರೀ ಹೋಗ್ಬಹುದು. ಗುಲಾಮ್ ಹುಸೇನ್ ಅಂತ ನೋಡಿದ್ರೆ ಯಾರು ತಗೊಳ್ಳೋದಿಲ್ಲ, ನಮ್ಗೆ ಗೊತ್ತು. ಅಲ್ಲಿ VIP ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಅವರಿಗೆ ಬಿದ್ದೋಗಿಲ್ಲ. ಇವರು ಅದೇ ರೀತಿ, ಇವರು ನಾನು ಹೇಳ್ತಾ ಇದ್ದೀನಿ, ನಮ್ಮ ಗಾಡಿಯಲ್ಲಿ ಇಲ್ಲಿ ಕೆಳಗೆ ಇದೆ ಗಾಡಿ ನೋಡಿ, 1 ವರ್ಷದ ಫಾಸ್ಟ್ ಟ್ಯಾಗ್ ತಗೊಂಡಿದ್ದೇನೆ ನಾನು. ಮತ್ತೆ ಈ ದೇಶದಲ್ಲಿ ಒಳ್ಳೆ ಕೆಲಸ ನಾವು ಮಾಡುದಿಲ್ಲ. ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕಾದ್ರೆ ನೀವು ಸಾರ್ವಜನಿಕರ ಹತ್ತಿರ ಹೋಗಿ ಅವರಿಗೆ ಮನದಟ್ಟು ಮಾಡಬೇಕು. ನಾವು ಈ ರೀತಿಯಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ನೀವು ಒಂದು ಮಾತು ಹೇಳ್ತೀರಿ, ಆವಾಗ ಸಾರ್ವಜನಿಕ ನಾವು ಹೇಳ್ಬೇಕಂತಿಲ್ಲ, ಅವರಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ನೀವು ಈಗಲೇ ಹೇಳಿದ್ರಿ, ಅವರಿಗೆ ಯಾವ ಟೈಮಲ್ಲೂ ಪುರ್ಸೊತ್ತಿರೋದಿಲ್ಲ, ಕೆಲಸದಲ್ಲಿ ಇರ್ತಾರೆ. ಒಬ್ರು ಹೇಳಿದ್ರು ನಮ್ಗೆ ಬಂದ್ರು 800 ರೂಪಾಯಿ, ಸತ್ಯವಾಗಿಯೂ ಅವ್ರಿಗೆ 800 ರೂಪಾಯಿ ಹೋಗ್ತದೆ. ನೋಡಿ ನೋಡಿ ಆಸಿಫ್ ಅವರೇ, ನಾನೊಂದು ಹೇಳ್ತೇನೆ, ನಾವು ನಮ್ಮ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ, ಸಾರ್ವಜನಿಕರ ಪರ ಮಾಡುವಂತದ್ದು. ನಾವು ಸಾರ್ವಜನಿಕ ನಾವು ಆದರ್ಶ ತಿಳಿಸ್ತೇವೆ. ನಾಳೆದು ಹೋರಾಟ 2 ತಾರೀಕು ಇದೆ ಅಲ್ಲ, ಅದರಲ್ಲಿ ಅರ್ಧ ಜವಾಬ್ದಾರಿ ನಿಮಗೆ ಕೊಡ್ತೇವೆ. ನೀವು ನಮ್ಮ ಸ್ಥಳೀಯರಲ್ಲ, ನೀವು ಮಾಡಿ. ಇಲ್ಲ, ನಾವು 10 ದಿವಸದಿಂದ ಕೆಲಸ ಮಾಡ್ತಾ ಇದ್ದೇವೆ. 28ರಿಂದ 2 ತಾರೀಕಿನ ಒಳಗೆ ನಾವು ಇದು ಜವಾಬ್ದಾರಿ ಕೊಟ್ಟರೆ ಪತ್ರಿಕಾ ಹೇಳಿಕೆ ಹೇಳಿ ನಾವು 15-20 ದಿವಸ ಮೊದಲೇ ಹೇಳಿದೆ. ಈ ಬಾರಿ ನೋಡಿ, ನಾವು ಈ ಸಲ ಏನ್ ಮಾಡಿದ್ದೇವೆ ಅಂತ ಹೇಳಿ, ಅಲ್ಲಿ ಗ್ರಾಮದಲ್ಲಿ ಉಂಟಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಿ ಸರ್, ಹೇಳಿ ಸರ್, ಹೇಳಿ. ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಸಾರ್ವಜನಿಕರು ಕರ್ಸ್ಬೇಕಂತ ಹೇಳ್ತಾರೆ ಪ್ರತಿಭಟನೆ ಸ್ಥಳಕ್ಕೆ. ಹೇಳಿ ಸರ್, ಹೇಳಿ ಹೇಳಿ. ಈಗ ಇಲೆಕ್ಷನ್ ಟೈಮಲ್ಲಿ ನಾವು ವೋಟ್ ಹಾಕಿ MLA MP ಯಾಕೆ ಕಳಿಸ್ತದೆ? ಹೌದಾ? ಮತ್ತೆ ಇವರು ಒಂದು ಕೆಲಸ ಮಾಡಿ, ಪ್ರತಿಭಟನೆ ಇವರು ಪಾರ್ಟಿ ಅವ್ರ ಹೇಳ್ಕೊಳ್ಳಿ, ಏನ್ ಗೊತ್ತ, ಪುಟ್ಟ ಸಂಬಳ ಈ ಇಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ ನೋಡಿ, ಆ ಟೈಮಲ್ಲಿ ಮಾಡಿ ಕಟ್ಲಿ ಇವರು. ಗೊತ್ತಾಗ ಇವ್ರು ಯಾಕೆ ಇದು ಜನಗಳಿಗೆ ಭಂಗ ಮಾಡದೆ ಬಿಟ್ರೆ ನಿಜವಾಗ್ಲೂ ಹೋರಾಟ, ನಿಜವಾಗ್ಲೂ ರಾಜಕಾರಣ ಇಲ್ಲ ಇವತ್ತು. ಅವ್ರವ್ರ ತಕ್ಕಾಗಿ ಅವ್ರು ಮಾತಾಡೋದು, ಇವ್ರವ್ರ ತಕ್ಕಾಗಿ ಇವ್ರು ಮಾತಾಡೋದು, ಅಷ್ಟು ಬಿಟ್ರೆ ನಾನು ಜನಗಳನ್ನ ತಪ್ಪು ದಾರಿ ಹೇಳ್ತಾರೆ ಬಿಟ್ರೆ ಯಾವುದು ಇದುವರೆಗೆ ಮಾಡಿದ್ದಿಲ್ಲ. ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಅವರು ಹೇಳಿದಾಗೆ ಜನರನ್ನ ಮಂಗ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಇದುವರೆಗೆ ಬಗೆಹರಿದಿಲ್ಲ ಅಂತ. ಯಾರು ಹೇಳ್ತಾರೆ ಸಮಸ್ಯೆ ಬಗೆಹರಿಲಿಲ್ಲ ಅಂತ ಹೇಳಿ? ಬಗೆಹರಿದಿದಲ್ಲ. ಈಗ ಏನು ನಾವು ಹೇಳ್ತಾ ಇದ್ದೇವಲ್ಲ, 2 ವರ್ಷದಲ್ಲಿ ಫ್ರೀ ಕೊಟ್ಟಿದ್ದಾರೆ. ಈಗ ಕಾನೂನು ರೀತಿಯಲ್ಲಿ ಅವರೇನೋ ಆರ್ಡರ್ ತಂದಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಅವಾಗ 2 ವರ್ಷದ ಹಿಂದೆ ನೋಡಿ, ಜನರಿಗೆಲ್ಲ ಗೊತ್ತಿದೆ ಏನು ನಮ್ಮ ಹೋರಾಟ, ಏನು ನಮ್ಮ ಹೋರಾಟದಲ್ಲಿ ಏನು ಸಿಕ್ಕಿದೆ, ಏನು ಪ್ರತಿಫಲ ಸಿಕ್ಕಿದೆ ಎಲ್ಲ ಗೊತ್ತಿದೆ. ಅದೇನಿಲ್ಲ, ಕೆಲವು ಜನರಿಗೆ ಒಂದು ಜನರು ಒಂದು ಇದು ರಾಜಕೀಯ ಮಾಡುವಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಇದರಲ್ಲಿ ರಾಜಕೀಯ ಏನಿಲ್ಲ. ನಾವು ಎಲ್ಲರೂ ಸೇರಿ ಮಾಡುವಂತ ಕೆಲಸ. ಎಲ್ಲ BJP ಅವರು ಇದ್ದಾರೆ,
JDS ಗುಲಾಂ ಸಾಹೇಬ್ರು ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ನೋಡಿ ಈಗ ಯಾರಿಗೂ ಇಲ್ಲಿ ಅಂದ್ರೆ ಜನರ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದನ್ನೇ ನಾನು ಹೇಳುವುದು, ಜನರನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಈಗ ಫೋನ್ ಅಲ್ಲಿ ಮಾತಾಡೋದು ಕಾಣ್ತದಲ್ಲ, ಎಲ್ಲ ಬೇರೆ ಬೇಯಿಸಿ ಆ ವಿಷಯವನ್ನ ನೀವು ಜನರಿಗೆ ಮನದಟ್ಟು ಮಾಡಿ. ಜನರು ಏನು ಫೋನ್ ಮಾಡ್ತಾರೆ, ಎಲ್ಲಿಂದ ಫೋನ್ ಬರ್ತದೆ ಅದೆಲ್ಲ ನಮ್ಗೆ ಗೊತ್ತುಂಟು. ಫೋನ್ ನೋಡಿ ನಮಗೆ ಗೊತ್ತುಂಟು ಸಾರ್ವಜನಿಕರು ಹೇಗೆ ಮಾತಾಡ್ತಾರೆ, ಸಾರ್ವಜನಿಕರು ನಮಗೆ ಹೇಗೆ ಬೆಂಬಲ ಕೊಟ್ಟಿದ್ದು ನಾವು ಹೇಳ್ತಾ ಇದ್ದಲ್ಲ. ಸಾರ್ವಜನಿಕರ ಬೆಂಬಲದಿಂದ ಮಾಡುವುದಲ್ಲ ನಾವು, ಮತ್ತೆ ಯಾರ ಬೆಂಬಲದಿಂದ ಮಾಡೋದು? ಸಾರ್ವಜನಿಕರಿಗೋಸ್ಕರ ಮಾಡೋದು. ಅದನ್ನ ಅವರು ಮನದಟ್ಟು ಮಾಡ್ಬೇಕು. ಅವರು ಫೋನಲ್ಲಿ ನಾವು ಅಲ್ಲಿ ಫೋನ್ ಮಾಡಿ ಅಂತ ಹೇಳಿ ಮಾಡಿಸುವುದಲ್ಲ, ಗೊತ್ತಾಯ್ತಲ್ಲ. ನೋಡಿ ನಾವೇನು ಹೊಸತು ಕುತ್ಕೊಳ್ಳೋದಲ್ಲ, ಇಲ್ಲಿ 4-5 ಸಲ ಕುತ್ಕೊಂಡಿದೆ, ನಮಗೆ ಒಳ್ಳೆ ಬೆಂಬಲ ಸಿಕ್ಕಿದೆ. ನಾವು ನೋಡಿ ಯಜಮಾನಿಗೆ ಎಲ್ಲಿ ಫ್ರೀ ಕೊಡುವುದಿಲ್ಲ ಅವರು. ಯಜಮಾನಿಗೆ ನಾವು ಹೋರಾಟದಲ್ಲಿ ಫ್ರೀ ಮಾಡಿದ್ದು, ಶಾಸನದಲ್ಲಿ ಹೋರಾಟದಲ್ಲಿ ಫ್ರೀ ಮಾಡಿದ್ದು. ನಾವು ನಾಳೆದು ಪ್ರತಿಭಟನೆ ಮಾಡ್ತೇವೆ, ಇಲ್ಲ ಅಂದ್ರೆ ಇನ್ನೊಂದ್ಸಲ ಪ್ರತಿಭಟನೆ ಮಾಡ್ತೇವೆ. ಯಾರು ನಮಗೆ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳುವವರು? ಯಾರು ಹೇಳುವವರು ಇಲ್ಲ. ಈ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಈ ಒಂದು ಜನರಿಗೂ ಕೂಡ ಸಂಕಷ್ಟಗಳಿದೆ, ಅದನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ನಾಡ್ದು 2ನೇ ತಾರೀಕು ಮಾಡ್ತೇವೆ, ಆ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಈ ಕುರಿತಾಗಿ ನಾನು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಹೆದ್ದಾರಿಯ ವಿಚಾರವಾಗಿ, ಹೆದ್ದಾರಿ ಒಂದು ಟೋಲ್ನ ವಿಚಾರವಾಗಿ, ಮತ್ತು ಜನರ ಸಂಕಷ್ಟಗಳ ವಿಚಾರವಾಗಿ, ಮತ್ತು 2ನೇ ತಾರೀಕು ನಡೆಯುವಂಥ ಒಂದು ಪ್ರತಿಭಟನೆಯ ವಿಚಾರವಾಗಿ. ಅದೆಲ್ಲದನ್ನು ಯುವ ಕಂಪನಿ ಈ ಒಂದು ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ, ಸರ್ಕಾರವು ಕೂಡ ಒಂದು ಮಧ್ಯಪ್ರವೇಶಿಸಿ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಲ್ಲಿ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅಂತ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗಾಗಲೇ ಹೇಳಿರೋ ಹಾಗೆ ಜನನಾಯಕರು ತುಂಬ ಇದ್ದಾರೆ, ಇಲ್ಲಿ ಜನಪ್ರತಿನಿಧಿಗಳು ಕೂಡ ತುಂಬ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಇದಕ್ಕೆಲ್ಲ ಒಂದು ಸರ್ಕಾರಗಳು ಯಾಕೆ ಮಧ್ಯಪ್ರವೇಶಿಸ್ತಾ ಇಲ್ಲ? ಈ ಒಂದು ಪ್ರತಿಭಟನೆಯ ಮಧ್ಯೆ ಅವರು ಬಂದು ಜನರ ಸಂಕಷ್ಟಗಳು ಏನಿದೆ ಅಂತ ಕೇಳೋ ಮುಖಾಂತರವಾಗಿ, ನಿಮ್ಮ ಒಂದು ಮನವಿಗಳು ಏನಿದೆ ಅಂತ ಕೇಳೋ ಮುಖಾಂತರವಾಗಿ ಯಾರು ಕೂಡ ಬರ್ತಾ ಇಲ್ಲ. ಯಾಕೆ ಬರ್ತಾರೆ ಬಂದ್ರು ಕೂಡ ಯಾವುದೇ ಕೆಲಸಗಳು ಕೂಡ ಆಗ್ತಾ ಇಲ್ಲ? ನೋಡಿ, ಈ ಸಲ ಹೋದ್ಸಲ ನಮ್ಮ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ನಾ ಹೇಳ್ತಾ ಇದ್ದೇನಲ್ಲ, ಏನಂತ ಹೇಳಿದ್ರೆ ಜಿಲ್ಲೆಗೆ ಎಲ್ಲ ಫ್ರೀ ಮಾಡಿದ್ರು. ಈ ಸಲ ಏನೋ ಕಾನೂನು ಅಲ್ಲಿ ಕೋರ್ಟ್ ಅಲ್ಲಿ ಏನೋ ಆರ್ಡರ್ ತಂದಿದ್ದಾರೆ, ಅದರ ಮೂಲಕ ಅಧಿಕಾರಿಗಳು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಆಗಲಿ ಯಾರಿಗೆ ಅದು ಅಧಿಕಾರ ಇಲ್ಲ. ಅದನ್ನು ಈಗಾಗಲೇ ಅವರು ಈ ನಮ್ಮ ಮನವಿಯನ್ನು ಕಳಿಸಿದ್ದಾರೆ, ಕೇಂದ್ರಕ್ಕೆ ಕಳಿಸಿದ್ದಾರೆ. ಮೊನ್ನೆ ಒಂದು 2 ತಿಂಗಳ ಮೊದಲು ನಳಿನ್ ಕುಮಾರ್ ನಮ್ಮ ಮಂಗಳೂರಿಗೆ ಕರೆದು ಜಿಲ್ಲಾಧಿಕಾರಿಯವರೊಟ್ಟಿಗೆ ನಮ್ಮನ್ನೆಲ್ಲ, ಅಲ್ಲಿ ಜಿಲ್ಲಾಧಿಕಾರಿ ಅವರಿದ್ದರು, ಸೆಂಟ್ರಲ್ ಇಂದ ಆರೋ ಬಂದಿದ್ರು, ಅವರೊಟ್ಟಿಗೆಲ್ಲ ಮಾತುಕತೆ ಆಗಿದೆ. ಹಂತದಲ್ಲಿ ಅವ್ರು ಮಾಡ್ತಾರೆ, ನಾವು ಮಾಡುವುದಿಲ್ಲ ಅಂತ ಹೇಳುವುದಲ್ಲ, ಮಾಡುತ್ತಾರೆ. ನಾವು ಈಗ ಏನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಹೇಳುವುದೇನಂತ ಹೇಳಿದ್ರೆ ಟೋಲ್ ತಗೊಳ್ಳೇಬಾರದು ಜಿಲ್ಲೆಗೆ. ಯಾಕೆಂದ್ರೆ ಯಾವುದೇ ಕಾಮಗಾರಿ ಅವ್ರು ಮಾಡಿಲ್ಲ. ಒಂದು 60% ನಾವು ಹೇಳೋದೊಂದು ಕೇಳಿ, ಮತ್ತೆ ನೀವು ಮಾತಾಡಿ. ನಾವು ಹೇಳೋದು ಟೋಲೇ ರದ್ದಾಗಬೇಕಂತ ಹೇಳಿ. ಈಗ ಕಾನೂನು ರೀತಿಯಲ್ಲಿ ಟೋಲ್ ವಸೂಲು ಮಾಡ್ತಾ ಇದ್ದಾರಂತೆ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯರಿಗೆ ಒಂದು ಫ್ರೀ ಕೊಡಿ. ನಾವು ಅದು ಹೇಳ್ತೇವೆ. ನಮ್ಮ ಮನಸ್ಸು ಏನಂತ ಹೇಳಿದ್ರೆ, ಅವರು ಸಂಪೂರ್ಣ ಕೆಲಸ ಮಾಡದೆ ಈ ಟೋಲ್ ವಸೂಲು ಮಾಡಬಾರ್ದಂತ ಇದೆ. ಅದಕ್ಕೂ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡುವಂತ ಅದೊಂದು ಸಮಿತಿ ಮಾಡಿದ್ದೇವೆ. ನಾವೇನು ಎಲ್ಲ ನಾಗರಿಕರನ್ನು ಇವರು ಹೇಳಿದಾಗ ಎಲ್ಲರನ್ನು ಕರೆದುಕೊಂಡು ಬೆಂಗಳೂರಿಗೆ, ಹೈಕೋರ್ಟ್ಗೆ, ಅಲ್ಲಿ ಇವರ ಅನಿಸಿಕೆ ಏನಂತ ಹೇಳಿ, ಏನೋ ಗುಲಾಮ್ ಏನೋ ಪೇಪರ್ ಅಲ್ಲಿ ಹಾಕ್ತಾರೆ, ಇದರಲ್ಲಿ ಹಾಕ್ತಾರೆ, ಗುಲಾಮಿಗೆ ಏನೋ ಹೆಸರು ಬರ್ತದೆ. ಹಾಗೇನಿಲ್ಲ, ನಾವು ಹಾಗೆ ಮಾಡುದಲ್ಲ. ನಾವು ಸಾರ್ವಜನಿಕರಿಗೋಸ್ಕರ ಮಾಡುವುದು ಅಂತ ಕೆಲಸ. ನಮಗೆ ಅದರಲ್ಲಿ ಪೇಪರ್ ಅಲ್ಲಿ ಬರಬೇಕು, ಇದಾಗಬೇಕಂತ ಮಾಡುದಲ್ಲ. ಹೋರಾಟದಲ್ಲಿ ಸಕ್ಸಸ್ ಆಗಿ ನಿಮ್ಮೊಂದಿಗೆ ನಾವೇ ಇರ್ತೇವೆ. ನೀವು ಪೇಪರ್ ಅಲ್ಲಿ ಹಾಕ್ಬೇಡಿ, ಗುಲಾಮ್ ಅವರ ಪೇಪರ್ ನಾವು ಕಟೌಟ್ ಹಾಕ್ತೇವೆ ನಿಮ್ಮ ನಾಯಕರಂತೇಳಿ. ಇದರಲ್ಲಿ ನಮಗೆ ನಮ್ಮ ಕಟೌಟರ್ ಹಾಕುದು ಬೇಡ, ನಾವು ಕಟೌಟರ್ ಹಾಕ್ಲಿಕ್ಕೆ ಹೇಳುದಲ್ಲ. ನಾವು ನಮ್ಮ ಕಟೌಟರ್ ನಾವೇ ಹಾಕೊಳ್ತೇವೆ, ಅದೇನ್ ತಲೆ ಬಿಸಿ ಮಾಡಲ್ಲ. ನೀವು ಹೇಳಿದ್ರಲ್ಲ, ಸಾರ್ವಜನಿಕರಿಗೆ ಒಂದೊಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾನು ನಾಗರಾಜ್ ಮಾತಾಡೋದು ಉಡುಪಿಯಿಂದ. ಹೇಳಿ ಸರ್. ನಾನು ಅವಾಗಿಂದ
ಹತ್ರ ನೋಡ್ತಿದ್ದೇನೆ ಇದು ನಿಮ್ಮ ಡಿಬೇಟ್. ಹೇಳಿ ಗುಲಾಮ್ ಅವರೇ ನಮಸ್ತೆ. ನಮಸ್ತೆ. ಸ್ಟ್ರೈಕಿಗೆ ನಮ್ಮ ಸಪೋರ್ಟ್ ಖಂಡಿತ ಇದೆ. ನಮಸ್ತೆ ಸರ್. ತುಂಬಾ ಒಳ್ಳೆ ಅಂದ್ರೆ ನಿಮ್ಮ ವಿಚಾರ ಅಂದ್ರೆ 2 ವರ್ಷ ಖಂಡಿತ ನೀವು ಕೊಟ್ಟಿದ್ದೀರಿ. ಆಕ್ಚುಲಿ ಇದು ಉಡುಪಿಯವರಿಗೆ ತುಂಬಾ ಬೆನಿಫಿಟ್ ಆಗಿದೆ ಇದು. ಹೌದು ಅದಕ್ಕೆ ತುಂಬಾ ಖುಷಿ ಆಗಿದೆ ಆಕ್ಚುಲಿ. ಇವನ್ ನಾವು ಸಮೇತ ತುಂಬಾ ಟೋಲ್ ಹೋಗಿ ನಮ್ಗೆ ಅಂದ್ರೆ ಒಂಥರ ರಿಲ್ಯಾಕ್ಸೇಷನ್ ಇತ್ತು. ಅಂದ್ರೆ ಇಲ್ಲಿದ್ರೆ ಮಂಗಳೂರು ಹೋಗೋ ತನಕ ನಾವು 120-110 ರೂಪಾಯಿ ಖರ್ಚು ಮಾಡಿ ಖಾಲಿ ಟೋಲಿ ಕೊಡ್ಬೇಕಿತ್ತು. ಆದ್ರೆ ಈಗ ಆಕ್ಚುಲಿ ಇದು ನಮ್ಗೆ ಬಹಳ ಅಂದ್ರೆ ಪ್ರೆಷರ್ ಬೀಳ್ತಾ ಉಂಟು ಈಗ. ಅಂದ್ರೆ ಧರ್ಮಕ್ಕೆ ಹಣ ಕೊಡ್ಬೇಕಲ್ಲ ಅಂತ ಹೇಳಿ. ಅಂದ್ರೆ ಒಂದು ಅಂದ್ರೆ ಉಡುಪಿಯರಿಗೆ ಯಾವತ್ತೂ ಅನ್ಯಾಯ ಆಗ್ತಿದೆ. ಆದ್ರೆ ಒಂದಂತ ಹೇಳಿದ್ರೆ ನಿಮ್ಮ ಪ್ರತಿಭಟನೆ ಈಗ ತುಂಬಾ ಒಳ್ಳೆ ನಡೀತಾ ಇದೆ. ಆದ್ರೆ ದಯವಿಟ್ಟು ರಾಜಕೀಯ ಮಾತ್ರ ಇದನ್ನು ಸೇರಿಸಬೇಡಿ. ಇಲ್ಲ ಇದ್ರಲ್ಲಿ ರಾಜಕೀಯ ಏನಿಲ್ಲ, ರಾಜಕೀಯ ಮಾಡುವ ವಿಷಯ ಇಲ್ಲ. ನಾನು ಹೇಳುದು ಏನಂತ ಹೇಳಿದ್ರೆ ಶಾಸಕರನ್ನು ನಾವು ಹೇಳ್ತೇವೆ, ಶಾಸಕರಿಗೆ ನಾವು ಹೇಳ್ಬೇಕಲ್ಲ. ಅದು ಬಿಟ್ಟರೆ ನಾವು ಬೇರೆ ಯಾರೇ ಶಾಸಕರು ಇರಲಿ, ಯಾವ ಪಕ್ಷದವರೇ ಇರಲಿ, ಶಾಸಕರು ನಮ್ಮೊಟ್ಟಿಗೆ ಜೊತೆ ಇರಬೇಕು. ಖಂಡಿತ. ಆದ್ರೆ ಅದಕ್ಕೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಅಂದ್ರೆ ಕೆಲವೊಂದು ಇಲ್ಲ ಇದರಲ್ಲಿ ಯಾವುದೇ ನಮ್ಮ ಹೋರಾಟ ಸಮಿತಿಯಲ್ಲಿ ರಾಜಕೀಯ ನಾವು ಇಷ್ಟವರೆಗೆ ಮಾಡಿಲ್ಲ. ಜನರು ನೋಡಿ, ಜನರು 1000 ಬರ್ತಾರೆ, 500 ಬರ್ತಾರೆ, 100 ಬರ್ತಾರೆ, ಅದು ನಾವು ಏನು ತಲೆಬಿಸಿ ಮಾಡುವುದಿಲ್ಲ. ಜನರಿಗೆ ನಾವೆಲ್ಲ ತಿಳುವಳಿಕೆ ಮಾಡ್ತೇವೆ. ಹೋರಾಟ ಒಬ್ಬ ಮಾಡಿದ್ರು ಹೋರಾಟ, 1000 ಜನ ಮಾಡಿದ್ರು ಹೋರಾಟವೇ. ನಾನು ಇದೇ ಹೇಳ್ಬೇಕು ಅನ್ಸ್ಕೊಂಡೆ ಸರ್. ಅಂದ್ರೆ ಅಲ್ಲಿ ಮಾತ್ರ ಹೇಳಿದ್ರು ನಮ್ಮ 100 ಜನ. ನಾವೇನು ಜನ ಬರುವುದಿಲ್ಲ ಅಂತ ಅಂದ್ರೆ ನಾವು ಬಿಟ್ಟು ಓಡಿದ್ದೇವಾ? ಇಲ್ಲ, ನಾವು ಇದ್ದೇವೆ. ಎಲ್ಲರೂ ಬರಬೇಕು, ಎಲ್ಲರೂ ಸೇರ್ಬೇಕು ನಮ್ಮ ಜೊತೆ. ನಾವು ಮನೆ ಹೋಗಿ ಹೇಳ್ಬೇಕಂತ ಹೇಳ್ತಾ ಇದ್ದಾರೆ. ನಮ್ಮೊಟ್ಟಿಗೆ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಿದ್ದಾರೆ. ಅಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ? ಇದು ಅದೆಲ್ಲ ರಕ್ಷಣಾ ವೇದಿಕೆಯವರು ಮಾಡ್ಲಿಕ್ಕೆ ಆಗ್ತದೆ, ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೆಲಸ. ಉಡುಪಿ ಜನರ ಹೋರಾಟ ಹೌದು, ಇದು ಜನರ ನಾಗರಿಕರಂತ ಹೋರಾಟ. ಇದು ನಾವು ಎಲ್ಲರಿಗೆ ಮನವರಿಕೆ ಮಾಡಿದ್ದೇವೆ. ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ. ನಾವೇನು ಎಲ್ಲರೂ ಜನರನ್ನು ತಂದು ಟೋಲ್ ಅಲ್ಲಿ ಗಲಾಟೆ ಮಾಡಿಸಿ ಅವರನ್ನು ಜೈಲಿಗೆ ಕಳಿಸಲಿಕ್ಕೆ ಆಗ್ತದಾ? ಅದಾಗುದಿಲ್ಲ. ನಾವು ಅಲ್ಲಿ ಮಾತುಕತೆ ಮಾಡಿ, ಅಧಿಕಾರಿ ಜೊತೆ ಮಾತುಕತೆ ಮಾಡಿ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಅದನ್ನು ಕಾನೂನು ರೀತಿಯಲ್ಲಿ ಮಾಡಿ ಮಾರ್ರೆ. ಹಾಗಾದ್ರೆ ಹೋರಾಟಕ್ಕೆ ಕರೆಯುವುದು ಯಾಕೆ ಸರ್? ಕಾನೂನು ರೀತಿಯಲ್ಲಿ ಹೋರಾಟ ಎಷ್ಟು ಜಯ ಆಗಿದೆ ಸರ್. ಒಂದೊಂದು ಕೇಸ್ 4 ನಾವು 5 ವರ್ಷ ಕುತ್ಕೊಂಡು ಅಲ್ಲಿ ಹೋಲ್ಡ್ ಆಗಿರ್ತದೆ. 5 ವರ್ಷ ತನಕ ನಾವು ಕಾಯ್ಕೊಂಡು ಕುತ್ಕೊಳ್ಬೇಕಾ? ನೋಡಿ, ಇದು ನಾವು ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿ, ಇದು ಇವರು ಟೋಲ್ ತಕ್ಕೊಳ್ಳುವಂತ ಕೆಲಸವೇ ತಪ್ಪು. ಇಲ್ಲಿ ಎಕ್ಸ್ಪ್ರೆಸ್ ರೋಡೇ ಆಗಿಲ್ಲ. ಇಲ್ಲಿ ಎಕ್ಸ್ಪ್ರೆಸ್ ರೋಡ್ ನಾವು ಪ್ರಥಮವಾಗಿ ಹೇಳಿದ್ದು ಟೋಲ್ ತಗೊಳ್ಬಾರ್ದು. ಟೋಲ್ ಎಕ್ಸ್ಪ್ರೆಸ್ ಹೈವೇ ಆಗಿ ಉದ್ಘಾಟನೆ ಮಾಡಿ ಟೋಲ್ ತಗೊಳ್ಬೇಕಿತ್ತು. ಇದು ಏನೋ ವಾರ್ಡರ್ ತಂದಿದ್ದಾರೆ, ಅಧಿಕಾರಿ ಅವರಿಗೆ ಏನು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಆ ರೀತಿಯೊಂದು ಟೋಲ್ ತಗೊಳ್ತಾ ಇದ್ದಾರೆ. ಈಗ ನಾವು ಕೇಳುವುದೇನಂತೇಳಿ, ನಮಗೆ ಜಿಲ್ಲೆಗೆ ಕೊಟ್ಟಿದ್ರು, ಈಗ ಅವರು ಏನೋ ಕೋರ್ಟಲ್ಲಿ ಹಾಕಿದೆ, ಆದ್ರೆ ಒಂದು ಸ್ಥಳೀಯರಿಗಾದ್ರೆ ಕೊಡಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಅಷ್ಟೇ. ನಿಮ್ಮ ಅಂದ್ರೆ ಇದು ಉಡುಪಿ ಎಲ್ಲರಿಗೂ ಸಮೇತ ತರಲಿ ಇದು ಅಂದ್ರೆ ಹೌದೌದು. ನಾವು ಹೇಳುದು ಏನಂತ ಹೇಳಿದ್ರೆ, ಇದು ಸಂಪೂರ್ಣ ಬಂದ್ ಆಗ್ಬೇಕು. ಇದು ಜಿಲ್ಲೆಯವರಿಗೆ K20 ವರೆಗೆ ಇದು ಫೆಸಿಲಿಟಿ ಕೊಡ್ಲೇಬೇಕಂತ ಹೇಳ್ತೇವೆ. ಈಗ ನಾವು ಅದನ್ನು ಕಾನೂನು ರೀತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ, ಆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲದನ್ನು ನಾವು ರೆಡಿ ಮಾಡಿದ್ದೇವೆ. ಮತ್ತೆ ಅದಲ್ಲದೆ ನೋಡಿ, ಗುಜರಾತ್ ಅಲ್ಲಿ ನೋಡಿ, ಪ್ರೈವೇಟ್ ಗಾಡಿಗೆ ಸ್ಟೇಟಿನ ಗಾಡಿಗೆ ಯಾವುದಕ್ಕೂ ದುಡ್ಡು ತಗೊಳ್ಳಿಕ್ಕೆ ಇಲ್ಲ ಅಂತದೊಂದು ಕಾನೂನು ಮಾಡಿ, ಅದನ್ನು ನಾವು ಹೈಕೋರ್ಟ್ ಅಲ್ಲಿ ಹಾಕಿದ್ದೇವೆ. ಕರ್ನಾಟಕ ರಾಜ್ಯದ್ದು ಪ್ರೈವೇಟ್ ಗಾಡಿಗೆ ತೆಗಿಬಾರ್ದು ಅಂತ ಹೇಳಿ ಅದನ್ನು ಹೈಕೋರ್ಟ್ಗೆ ದಾಖಲೆ ಮಾಡಿದ್ದೇವೆ. ಎಲ್ಲ ಮಾಡ್ತಾ ಇದ್ದೇವೆ. ನಾವೇನು ಅಲ್ಲಿ ಜನರನ್ನು ತಂದು ಟೋಲ್ ಹೊಡೆಯುವುದಾ, ಅಲ್ಲ ಟೋಲ್ ಎದುರು ಅಲ್ಲಿ ಮಲಗುವುದಾ ಅಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ಆಗಿದೆ, ಮಾಡಿ ನಮಗೆ ಅದು ಬೇಕಾದ ಜಯ ಸಿಕ್ಕಿದೆ. ಈಗ ಕಾನೂನು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ, ಒಳ್ಳೆ ರೀತಿಯಲ್ಲಿ ಮಾಡುವಂತ ಇರಬೇಕು. ಅದು ಯಾವ್ದು ಯಾಕಂದ್ರೆ ಹೇಳಿದ್ರೆ ಪ್ರತಿಭಟನೆ ಆಗಿದ್ರೆ ಯಾವುದೇ ಕೆಲಸ ಆಗುದಿಲ್ಲ. ಆದ್ರೆ ಹೇಳಿದಾಗೆ ಹೌದು, ಪ್ರತಿಭಟನೆ ಮಾಡ್ಲೇಬೇಕಲ್ಲ. ಟಿಕೆಟ್ ಕೊಡುವಂತದ್ದು ಈ ನಮ್ಮ ಸಂಘಟನೆ, ಅವರು ಕರ್ನಾಟಕ ಸಂಘಟನೆ, ಅದು ಅಗತ್ಯ ಇಲ್ಲ ಸರ್. ಆಕ್ಚುಲಿ ಇದು ಜನರ ಸಮಸ್ಯೆ, ಇದು ಜನರೇ ಬರ್ಲಿ ಇದಕ್ಕೋಸ್ಕರ. ಹೌದೌದು. ಅಲ್ಲ, ಅವರದ್ದು ಬೇರೆ ಸ್ಟೈಲ್ ಇರ್ತದೆ, ನಮ್ದು ಬೇರೆ ಸ್ಟೈಲ್ ಇರ್ತದೆ. ಅವ್ರ ಹಾಗೆಲ್ಲ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ನಾವು ರಕ್ಷಣಾ ವೇದಿಕೆಯಲ್ಲಿ ಬಂದು ಕೂತಿಲ್ಲ, ಬಂದದ್ದು ಅದು ಬೇರೆ. ನಾವು ಈಗ ನಾಗರಿಕರಾಗಿ ಜನರ ಪರವಾಗಿ ಬಂದದ್ದು. ನಾಗರಿಕರ ಪರ ನಮಗೆ ಬೆಂಬಲ ಕೊಡ್ಬೇಕಲ್ಲ. ನೀವು ಬೆಂಬಲ ಸದಾ ಕೊಡ್ತೇವೆ, ಅದನ್ನ ಹೇಳ್ತಾ ಇರೋದು ಗುಲಾಮ್ ಅವರೇ. ನೀವು ಅದನ್ನ ನೀವು ನಮ್ಮೊಂದಿಗೆ ಸಹಕರಿಸಿ. ಯಾಕಂತ ಹೇಳಿದ್ರೆ ಖಾಲಿ ಮಾತಾಡಿದ್ರೆ ಆಗುದಿಲ್ಲ. ಎಲ್ಲರೂ ಒಟ್ಟಿಗೆ ಮಿಂಗಲ್ ಮಾಡಿ ಜನರನ್ನು ಕರ್ಕೊಂಡು ಹೋಗಿ. ನೀವು ಒಟ್ಟು ಮಾಡಬೇಡಿ, ಜೈಲಿಗೆ ಹೋಗಿ. ಅದು ನಾವೆಲ್ಲೂ ಹೇಳಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳಿ. ನಾವು ಯಾರಿಗೆ ಹೇಳಿಲ್ಲ ಅಂತ ಹೇಳಿ, ನಾವು ಯಾರಿಗೆ ಹೇಳಿಲ್ಲ, ನೀವು ಹೇಳಿ. ಅದೇ ಹೇಳ್ತಾ ಇರೋದಲ್ಲ, ಯಾರಿಗೆ ಹೇಳಿಲ್ಲ. ಎಲ್ಲೋ ಒಂದ್ ಕಡೆಗಳಲ್ಲಿ ನಾಗರಿಕರು ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳು. ಯಾಕೆಂತಂದ್ರೆ ಇಷ್ಟೊಂದು ಪ್ರತಿಭಟನೆಗಳಾಗ್ತಾ ಇದೆ, ಇವರು ಮನವಿಗಳನ್ನು ಕೊಡಬೇಕು ಅಂತೆಲ್ಲ ಪ್ರತಿಭಟನೆಗಳನ್ನ ಆಯೋಜಿಸಿದ್ರು ಕೂಡ ಸಾರ್ವಜನಿಕರಿಗೆ ಇದು ಅವಶ್ಯಕತೆ ಇದ್ರು ಕೂಡ ಅವರೊಂದ್ ಕಡೆ ಬರ್ತಾ ಇಲ್ಲ. ಅದನ್ನೇ ಹೇಳೋದು, ಅಲ್ಲೇ ಇರೋದು. ಅಲ್ಲ, ನೋಡಿ, ಇವರು ಹೇಳೋ ರೀತಿ ಒಮ್ಮೆ ಹೇಳ್ತಾರೆ ನಾಯಕರು ಬೇಡ ಅಂತ ಹೇಳ್ತಾರೆ, ಒಮ್ಮೆ ಹೇಳ್ತಾರೆ ನಾಯಕರ ಕೊರತೆ ಅಂತ ಹೇಳ್ತಾರೆ. ಇವರು ಏನ್ ಹೇಳ್ತಾರೆ ನನಗೆ ಅರ್ಥ ನೋಡಿ. ಅದೇ ಸಂಘ ಸಂಸ್ಥೆಗಳನ್ನ ಇಟ್ಕೊಂಡು ಹೋಗಬೇಕು, ಎಲ್ಲರನ್ನೆಲ್ಲ ಇಟ್ಟು ಎಲ್ಲ ನಾಗರಿಕರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಮಾಡುವಂತ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮಗೆ ಜಯ ಸಿಗ್ತದೆ. ಅಲ್ಲ, ಮಾಡಿದೆ ಅಲ್ಲ, ಇಲ್ಲ ಅಂತ ಹೇಳಿ, ನೀವು ಇಲ್ಲ ಅಂತ ಹೇಳಿ,
ನಿಮಗೆ ಮಾಡಿದೇ ಇಲ್ಲೋ ನಾವು ಪ್ರತಿಯೊಂದು ಬಾರಿ ಆ ವಿಷಯದ ನಾನು ಯಾವತ್ತು ಇಲ್ಲಿ ಪ್ರಸ್ತಾಪ ಮಾಡ್ಲಿಲ್ಲಲ್ಲ, ನಿಮ್ಮಿಂದ ಆಗ್ಲಿಲ್ಲ ಅಂತ ಈಗ ಬಿಡಿ. ನೀವೊಂದು ಆಪದ್ಬಾಂಧ್, ನೀವು ರಕ್ಷಣೆ ವೇದಿಕೆ ಅಲ್ಲ, ಆಪದ್ಬಾಂಧ್ ಹೋಗಿ ನೀವು ನಾವೀಗ ಏನ್ ಮಾಡ್ಬೇಕಂತ ನಮಗೆ ಸಲಹೆ ಕೊಡಿ ನೀವು, ಆಯ್ತಲ್ಲ? ಅದು ಸಲಹೆ, ಅದನ್ನೇ ಹೇಳ್ತಾ ಇರೋದು. ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಹೋರಾಟಕ್ಕೆ ಇಳಿರಿ, ಖಂಡಿತವಾಗಿ ನಿಮಗೆ ಜಯ ಸಿಗ್ತದೆ. ನಾನು ಹೇಳ್ತಾ ಸ್ಥಳೀಯ ಸಂಘಟನೆಗಳನ್ನು, ಈ ಮುಲ್ಕಿ ಪರಿಸರದ ಸಂಘಟನೆಗಳನ್ನು, ಪಡುಬಿದ್ರಿ ಪರಿಸರ ಸಂಘಟನೆಗಳನ್ನು, ಸ್ಥಳೀಯ ನಾಯಕರುಗಳನ್ನು ಎಲ್ಲರನ್ನು ಒಂದು ಕೂತುಗಳಿಸಿ ಒಂದು ದಿವಸ ಅದನ್ನು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೇಕಂತ ಮುಂದುವರಿಯಿರಿ. ಆವಾಗ ಖಂಡಿತವಾಗಿಯೂ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಸಾರ್ವಜನಿಕ ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾವು ಕಾಪುವಿಂದ ಸರ್. ಎಸ್, ಹೇಳಿ ಸರ್. ನಾವು ಈ ಟೋಲ್ ವಿಷಯದಲ್ಲಿ ಸರ್, ನಾವು ಕಾಪುವಿನಿಂದ ಮಂಗಳೂರಿಗೆ ಹೋಗುವಾಗ ಮುಂಚೆ ಯಜಮಾಡಿಯಲ್ಲೆಲ್ಲ ಫ್ರೀ ಆಗ್ತಾ ಇತ್ತು. ನಮ್ಮ ಗುಲಾಂ ಮೊಹಮ್ಮದ್ ರವರು, ದೇವಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಾರಿ ಫ್ರೀ ಆಗ್ತಿತ್ತು. ಇವಾಗ ಇನ್ನು ಯಜಮಾಡಿಯಲ್ಲಿ ಟೋಲ್ ಅದು ಇದು ಅಂತ ಹೇಳಿ ನಮಗೆ ತುಂಬಾ ಉಪದ್ರ ಮಾಡ್ತಾ ಇದ್ದಾರೆ. ಆದ್ರೂ ನಮ್ಮ ಗುಲಾಂ ಮೊಹಮ್ಮದ್ ರವರು, ದೇವಪ್ರಸಾದ್ ಶೆಟ್ಟಿ ಅವರು 2 ವರ್ಷದಿಂದ ತುಂಬಾ ನಮ್ಗೆ ಒಂದು, ಅಂದ್ರೆ ನಾವು ಕೂಡ ಹೋಗ್ತಿರ್ಲಿಲ್ಲ ಯಾವುದಕ್ಕೆ ಪ್ರತಿಭಟನೆಗೆ, ಯಾವ್ದು ನಾವು ಹೋಗ್ಲಿಲ್ಲ. ಅವರ ಕೆಲಸವನ್ನೆಲ್ಲ ಬಿಟ್ಟು ಒಳ್ಳೆ ಒಂದು ಇದು ಮಾಡ್ತಾ ಇದ್ದಾರೆ. ಅವರೊಂದು ಹಣಕ್ಕೆ ಇದಕ್ಕೆ ಮಾಡ್ತಾ ಇಲ್ಲ. ನಾವೊಂದು ಯಾವುದೇ ರಾಜಕೀಯ ಪಕ್ಷವಾಗಿಯೋ ಅಲ್ಲಿ ಯಾವುದೇ ಮಾತಾಡುದಲ್ಲ. ಈಗ ಆಸಿಫ್ರವರು ಹೇಳಿದ್ರು ಅಲ್ಲಿ ಮನೆ ಮನೆಗೆ ಹೋಗಿ ಅವರು ಜನ ಸೇರಿಸಬೇಕು ಅದು ಇದು ಅಂತ. ಅದು ಪ್ರತಿಯೊಬ್ಬರ ಹಕ್ಕು. ಯಾವುದು ಈ ಜನಗರದ್ದು ಪ್ರತಿಯೊಬ್ಬರ ಹಕ್ಕಂತ ಅವರು ಕೂಡ ಹೋಗಿ ಅವರ ಹತ್ರ ಒಂದು ಕೈ ಜೋಡಿಸಿದ ಅವರ ಹಕ್ಕಾಗಿದೆ. ಅದು ಬಿಟ್ಟು ನಾವು ಅವರನ್ನ ಕರ್ಕೊಂಡ್ ಬರ್ಬೇಕು, ಇವರನ್ನ ಕರ್ಕೊಂಡ್ ಬರ್ಬೇಕು. ನಾವು ಏನು ಯಾರ ಮದ್ವೆಗೆ ಆದ್ರೆ ಕರಿಬಹುದು ಮನೆ ಮನೆ ಹೋಗಿ, ಇದು ಸರಿ, ನೀವು ಹೇಳುದು ಸರಿ. ಇದು ಗುಲಾಂ ಮೊಹಮ್ಮದ್ ರವರು, ದೇವಪ್ರಸಾದ್ ಶೆಟ್ಟಿ ಅವರು ಅವರ ಕೆಲಸ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ, ಪಕ್ಷಾತೀತವಾಗಿ ಹೋರಾಟ ಮಾಡ್ತಾರೆ. ನಾವೇನು ಹೆಸರಿಗೆ ಮಾಡುದಲ್ಲ, ನಾವು ಜನರ ಪರವಾಗಿ ಮಾಡುದು. ನಾವು ಈ ಸಮಿತಿ ಮಾಡಿದ್ದೆ ಯಾಕೆ? ಇದು ನೋಡಿ 1 ವರ್ಷ 2 ವರ್ಷಕ್ಕೆಲ್ಲ, ಇದು 25 ವರ್ಷಕ್ಕೆ ಆಗುವಂತ ಇದು ಟೋಲ್ ಇದು. ಅದಕ್ಕೋಸ್ಕರ ನಾವು ಇಲ್ಲಿ ಇದು ಮಾಡ್ತಾ ಇರೋದು. ಟೋಲ್ಗೇಟ್ ಮುಕ್ತಿ ಮಾಡಿಸಿ, ಟೋಲ್ ಗೇಟ್ ಕಟ್ಟುವುದನ್ನು ಮುಕ್ತಿ ಮಾಡಿಸಿ ನಾವೆಲ್ಲ ಒಟ್ಟು ಸೇರಿ ಹೋರಾಟ ಮಾಡುವ. ಈಗ ನಾವು ಮಂಗಳೂರಿಗೆ ಹೋಗುವಾಗ 110 ರೂಪಾಯಿ ಆಗ್ತದೆ. 110 ರೂಪಾಯಿ ಹೋಗ್ಲಿಕ್ಕೆ, 110 ರೂಪಾಯಿ ಬರ್ಲಿಕ್ಕೆ. ಗುಲಾಂ ಮೊಹಮ್ಮದರಿಗೆ ಎಲ್ಲ ಅಗತ್ಯ ಇಲ್ಲ, ಅವರಿಗೆ ಯಜಮಾನಿಯಿಂದ ಫ್ರೀ. ಬಡವರಿಗೆ ನಮ್ಮಂತ ಈ ಜನವಾಸ ಹೋಗುವವರಿಗೆ ಉಪದ್ರ ಆಗ್ತಾ ಇದೆ. ಬಿಟ್ಟು ನಾವು ಅವರೊತ್ತಿಗೆ ಕೈ ಜೋಡಿಸುವ. ಅವರ ನಾಯಕತ್ವ, ದೇವಪ್ರಸಾದ್ ಶೆಟ್ಟಿ ಅವರ ನಾಯಕತ್ವ ನಮ್ಗೆ ಬೇಕಲ್ಲ ಯಾವತ್ತು ಕೂಡ. ನಾವು ಹೋಗಿದ್ದೇವೆ 2 ವರ್ಷದಲ್ಲಿ, ನಾವು ಹೋಗ್ಲಿಲ್ಲ. ನಾವು ಇವತ್ತು ಮಾತಾಡ್ತೇವೆ ಅದಾಗಿ ಇದು ಹೀಗೆ ಅಂತ. ಆಯ್ತು ಸರ್, ಇದೇ ನಾವು ಹೇಳುದು. ಧನ್ಯವಾದಗಳು ಸರ್. ಇಲ್ಲಿ ನಾನು ಮಾತಾಡ್ಲಿಕ್ಕೆ ಅದೇ ಹೇಳಿದೆ ಅವರ ಮಾತಿಗೆ. ಗುಲಾಂ ಅವರಿಗೆ ಹಣದ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ಭಿತ್ತಿಪತ್ರ ಮಾಡಬೇಕಂತಿಲ್ಲ. ಅವರು ಹೋರಾಟ ಮಾಡಿದ್ದು ಜಯ ಸಿಕ್ಕಿದೆ, ಸತ್ಯ. ಈಗ ಇದೇ ರೀತಿ ಮುಂದುವರಿದ್ರೆ ಜನರು ಇನ್ನೊಂದು ಸಂಸ್ಥೆಯಾಗಿ ಬರ್ತಾರೆ. ಪ್ರತಿಯೊಬ್ರು ಅವರವರ ನಾಯಕತ್ವ ತಗೊಂಡು ಹೋರಾಟ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರೇ ಒಂದೊಂದು ಗುಂಪಾಗಿ ಬಂದು ಹಾಗೆ ಆಗಬಾರ್ದು ಅಂತ ನಾನು ಹೇಳೋದು. ನೀವು ಎಲ್ಲರನ್ನು ಕರೆದುಕೊಂಡು ಒಂದೇ ಬಲವಾಗಿ ನಾವು ಹೋರಾಟ ಮಾಡಿದ್ರೆ ಖಂಡಿತವಾಗಿ ನಮಗೆ ಜಯ ಸಿಗ್ತದೆ. ಗುಲಾಂ ಮೊಹಮ್ಮದ್ ಅವರು ಮಾಡ್ಲಿಲ್ಲ ಅಂತಲ್ಲ, ನಾಗರಿಕರ ಹೋರಾಟ ಸಮಿತಿ ಅಂದ್ರೆ ಏನು? ಇನ್ನೊಂದು ಇವ್ರು ಮಾಡಿದ್ರು, ಇನ್ನೊಂದು ಅವ್ರು ಮಾಡಿದ್ರು. ಅದೇ ರೀತಿ ಅದರಲ್ಲಿ ಬಲ ಇಲ್ಲ. ನಾಗರಿಕರ ಸಮಿತಿ ಅಂದ್ರೆ ಏನು? ನಾಗರಿಕರಿಗೆ ಮಾಡುವಂತ ಹೋರಾಟ, ಎಲ್ಲರೂ ಬರ್ಬೇಕು. ಅದರಲ್ಲಿ ಸ್ಪೆಷಲ್ ಏನು ಹೇಳಲಿಕ್ಕೆ ಇಲ್ಲ. ನಿಮ್ಮ ರಕ್ಷಣೆ ವೇದಿಕೆ ಆದ್ರೆ ನೀವು ರಕ್ಷಣೆ ಅಧಿಕಾರಿಯನ್ನು ಕರೆದುಕೊಂಡು ಬರ್ಬೇಕು. ನಾವು ನೋಡಿ ಅಲ್ಲ ಹೇಳುದು, ನಾವು ಅಲ್ಲ ಇವರು ಹೇಳಿದ ಕೇಳುದು. ನಾವು ಮನೆ ಮನೆಗೆ ಹೋಗಿ ಕಾಗದ ಕೊಡ್ಲಿಕ್ಕೆ ಆಗ್ತದ ಜನರಿಗೆ? ಭಿತ್ತಿಪತ್ರ ಅಂಟಿಸಿ, ಭಿತ್ತಿಪತ್ರ ನಾವು ಪೇಪರಲ್ಲಿ ಕಲಿಸ್ತೇವೆ, ಪತ್ರಿಕೆ ಮೂಲಕ ಪತ್ರಿಕೆಯಲ್ಲಿ ಯಾಕೆ ಕಲಿಸ್ತೇವೆ? ಈಗ ನೋಡಿ, ಪ್ರತಿಯೊಂದು 80 ವರ್ಷ ಮುದುಕರ ಕೈಯಲ್ಲಿ ಒಂದು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಇರ್ತದೆ, ಎಲ್ಲರೂ ನೋಡ್ತಾರೆ. ಪ್ರತಿಯೊಂದು ವಾಟ್ಸಪ್ ಅಲ್ಲಿ ಕಲಿಸ್ತೇವೆ, ಪತ್ರಿಕೆಯಲ್ಲಿ ಬಂದಿದೆ. ನಾಳೆದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಮತ್ತೆ ಮುಲ್ಕಿಯಲ್ಲಿ ನಾವು ಈ ಸಲ ಏನು ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತ ಹೇಳಿ ನಗರ ಪಂಚಾಯತಿ ಅಧ್ಯಕ್ಷನ ಹತ್ರ ಜವಾಬ್ದಾರಿ ಕೊಟ್ಟಿದ್ದೇವೆ. ಮುಲ್ಕಿದ್ದು ಟ್ಯಾಕ್ಸಿ ಅವರಿಗೆ ಕೊಟ್ಟಿದ್ದೇವೆ, ಪಡುಬಿದ್ರಿ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿದ್ದೇವೆ, ಸ್ಥಳೀಯರಿಗೆ, ಸ್ಥಳೀಯ ಸಂಘ ಸಮಿತಿಯವರಿಗೆ ಎಲ್ಲರಿಗೂ. ನಿನ್ನೆ ರಕ್ಷಣೆ ವೇದಿಕೆ ಕಾಪು ವಲಯ ನಿಜಾಮ್ ಅವರಿಗೆ ಹೋಗಿ ಮಾತಾಡಿದ್ದೇನೆ, ಬರಲೇಬೇಕು ಹೇಳಿದ್ದೇನೆ. ಅನ್ಸಾರ್ನವರಿಗೆ ನಾನು ತಿಳಿಸ್ತೇನೆ ಅಂತ ಹೇಳಿದ್ದೇನೆ. ಅದೇ ರೀತಿ ಎಲ್ಲರೊಟ್ಟಿಗೆ ಸಂಬಂಧ, ಬಿಜೆಪಿ ಬ್ಲಾಕ್ ಅಧ್ಯಕ್ಷರ ಹತ್ರ ಮಾತಾಡಿದ್ದೇನೆ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಹತ್ರ ಮಾತಾಡಿದ್ದೇನೆ, JDS ಬ್ಲಾಕ್ ಅಧ್ಯಕ್ಷ ಇನ್ನು ಯಾರ ಹತ್ರ ಮಾತಾಡ್ಬೇಕಂತ ಹೇಳಿ. ಏನು ಮನೆ ಮನೆಗೆ ಹೋಗ್ಲಿಕ್ಕೆ ನಾನೇನು ನನ್ನ ಮಗನ ಮದುವೆ ಕಾಗದ ಕೊಟ್ಟುಕೊಂಡು ಹೋಗುದಾ? ನಾನು ಯಾರಿಗೆ ಇದು ಕೆಲಸ ಮಾಡುದು? ಎಸ್ ಕೊನೆಯದಾಗಿ ಕೇಳ್ತಾ ಇದ್ದೇನೆ, ನಾಡಿದ್ದು ಒಂದು ಪ್ರತಿಭಟನೆಯನ್ನ ಮಾಡ್ತೇನೆ ಅಂತ ಕೂಡ ಹೇಳಿದ್ದೀರಿ, ಈ ಕುರಿತಾಗಿ ಏನ್ ಹೇಳ್ತೀರಿ? ಪ್ರತಿಭಟನೆಯನ್ನು ನಾಳೆದು ನಾವು ಮಾಡ್ತೇವೆ. ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತದೆ 2 ತಾರೀಕಿಗೆ. ನೋಡಿ, ಮುಲ್ಕಿ ಮತ್ತು ಪಡುಬಿದ್ರಿ ಎರ್ಮಾಲ್ನವರೆಗಿನ ಜನರನ್ನು ಸೇರಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮಾಡುವಂತ ಪ್ರತಿಭಟನೆಯನ್ನು ನಾಳೆದು ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು
ರಾಜ್ಯದ ಮುಖ್ಯಮಂತ್ರಿಗೆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಎಸ್, ಇದೇ ಕುರಿತಾಗಿ ಏನು ಹೇಳ್ತೀರಿ? ಒಂದು ನಾಡ್ದು ಪ್ರತಿಭಟನೆ ನಡೆಯುತ್ತೆ, ನೀವು ಯಾವ ರೀತಿ ಒಂದು ಸಪೋರ್ಟನ್ನು ಮಾಡ್ತೀರಿ? ಮತ್ತು ಅದೇ ರೀತಿಯಲ್ಲಿ ಅವರು ಹೇಳಿದ್ರು ಮುಖ್ಯಮಂತ್ರಿಯವರಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ, ಅದಕ್ಕೆ ನೀವೇನು ಹೇಳ್ತೀರಿ? ಕೊನೆಯದಾಗಿ ಒಂದೆರಡು ಮಾತು. ಖಂಡಿತವಾಗಿಯೂ ಗುಲಾಂ ಮೊಹಮ್ಮದ್ ರವರು, ದೇವಿಪ್ರಸಾದ್ ಶೆಟ್ಟರು, ಸ್ಥಳೀಯರು ತುಂಬ ಹೋರಾಟವನ್ನು ಮಾಡಿದರು. ಎಲ್ಲ ಹೋರಾಟಕ್ಕೂ ನಾವು ಕೈ ಜೋಡಿಸಿದ್ದೇವೆ. ಇನ್ನೂ ಕೂಡ ಅವರೊಟ್ಟಿಗೆ ನಾವಿದ್ದೇವೆ. ಅಂದರೆ ನಾನು 2-3 ಕ್ವಶನ್ ಹತ್ರ ಅವರ ಹತ್ರ ಕೇಳಿದ್ದು, ಅವರ ಹತ್ರ ವೈರತ್ವದಲ್ಲ, ಒಂದೇ ಹೇಳ್ತೇನೆ. ಅವರಿಗೆ ಹೇಳಿದ್ದು ಜನರ ಅಭಿಪ್ರಾಯ ಆ ರೀತಿ ಇದೆ. ಗುಲಾಂ ಮೊಹಮ್ಮದ್ ಒಬ್ಬರೇ ಮಾಡ್ತಾ ಇದ್ದಾರೆ, ಒಬ್ಬರೇ ಪತ್ರಿಕಾಗೋಷ್ಠಿ ಕೊಡ್ತಾ ಇದ್ದಾರೆ. ಒಂದು ನಿಮಿಷ, ಈ ರೀತಿ ಎಲ್ಲ ಗುಲಾಂ ಮೊಹಮ್ಮದ್ ಬಗ್ಗೆ ಟೀಕಾ ಪ್ರಹಾರಗಳು ಬರ್ತಾ ಇದೆ. ಅದು ಜನರಿಗೆ ಗೊತ್ತಾಗ್ಲಿ, ಮಾಧ್ಯಮ ಇವರ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ಹೇಳಿ ಅದಕ್ಕೆ ನಾನು ಅವರಿಗೆ ಕ್ವಶನ್ ಹಾಕಿದ್ದೇನೆ. ಅಗತ್ಯವಿದೆ ನಮಗೆ, ಅಲ್ಲಿ ಆಗ್ಲೇಬೇಕಾಗಿದೆ. ಗ್ರಾಮಕ್ಕೆ ಮಾತ್ರ ಅಲ್ಲ, ಪಡುಬಿದ್ರಿಗೂ ನಮಗೆ ಬೇಕು, ಪರಿಸರಕ್ಕೂ ಬೇಕು, ನಮಗೆ ಬೇಕು ಅಂತ ನಾವು ಸಾರ್ವಜನಿಕರ ಪರವಾಗಿ ಮಾಡಿದ್ರೆ ಆ ಹೋರಾಟಕ್ಕೆ ನಾವು ಸದಾ ಇದ್ದೇವೆ. ಎಲ್ಲಿ ಟೀಕೆ ಬಂದಿದೆ, ಇಲ್ಲಿ ಯಾವ ಪತ್ರಿಕೆಯಲ್ಲಿ ನಮ್ಮ ವಿರುದ್ಧ ಟೀಕೆ ಬಂದಿದೆ? ಪತ್ರಿಕೆಯಲ್ಲಿ ಬಾಯಿಯಲ್ಲಿ ಆಡುವಂತ ವಿಷಯ ಹೇಳಿದ್ದಾರೆ. ಜನರು ಎಲ್ಲರೂ ಒಂದೇ ತರ ಇರುವುದಿಲ್ಲ, ಎಲ್ಲರೂ ಒಂದೇ ರೀತಿ ಜನರಿಗೆ ಎಲ್ಲರನ್ನ ಒಟ್ಟು 100 ಜನರನ್ನು ಒಂದೇ ತರ ಮಾಡ್ಲಿಕ್ಕೆ ಆಗುದಿಲ್ಲ. ಜನರು ಅವರವರ ಒಂದು ಸ್ವಾತಂತ್ರ್ಯ ಇದೆ, ಅವರಿಗೆ ಏನ್ ಬೇಕಾದ್ರೆ ಹೇಳ್ಬೋದು. ಅವರು ನಾಳೆ ನಾನು ದುಡ್ಡು ತಗೊಂಡಿದ್ದೆ ಅಂತ ಹೇಳ್ಬಹುದು. ನಾನು ಈಗ ಹೋರಾಟ ಮಾಡಿಲ್ಲ ಅಂದ್ರೆ ಏನಂತ, ಗುಲಾಮ್ ದುಡ್ಡು ತಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆತರ ಹೇಳ್ತಾರೆ, ಅವರವರ ಸಮಸ್ಯೆ ಅದೇ ಅಭಿಪ್ರಾಯ. ನೋಡಿ, ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೆ ಅಂತ ನಾಳೆ ಬೇಕಾದ್ರೆ ಆಸಿಫ್ನ ಹೆಸರು ಹಾಕಿ ಪತ್ರಿಕೆಯಲ್ಲಿ ಕೊಡುವ. ಆಸಿಫ್ನ ಹೆಸರು ಆಸಿಫ್ ಲೀಡರ್, ನಾನಿದ್ದೇನೆ, ನಾನು ಎಲ್ಲದಕ್ಕೆ ಇದ್ದೇನೆ. ಆಸಿಫ್ ಅವರ ಹೆಸರು ಹಾಕಿ ಕೊಡುವ, ತೊಂದರೆ ಇಲ್ಲ. ನಾನು ಯಾಕೆ ನಾನು ಹೇಳಿಕೆ ಕೊಡ್ತೇನೆ, ನನಗೆ ಜವಾಬ್ದಾರಿ ಇದೆ ನಮ್ಮ ಸಮಿತಿಯಲ್ಲಿ, ನಾನು ಹೇಳಿಕೆ ಕೊಡ್ತೇನೆ. ಅದು ಜನರು ಯಾರು, ಜನರು ತಿಳ್ಕೊಳ್ಬೇಕಲ್ಲ. ಅದನ್ನೇ ಕೊನೆ ತನಕ ಈ ಹೋರಾಟವನ್ನು ಗೆಲ್ಲಿಸಿ ನಿಮ್ಮೊಂದಿಗೆ ನಾವಿದ್ದೇವೆ, ಸಾರ್ವಜನಿಕರಿದ್ದಾರೆ, ನೀವು ಹೋರಾಟದಲ್ಲಿ ಸಕ್ಸಸ್ ಆಗಿ ಅಂತ ಹೇಳುದು. ಇದನ್ನು ಟುಸ್ ಮಾಡಬೇಡಿ. ನೋಡಿ, ಕಾನೂನು ರೀತಿಯಲ್ಲ, ಹೋರಾಟ ರೀತಿ, ಯಾವ ರೀತಿಯ ಹೋರಾಟಕ್ಕೆ ನೀವು ಮುನ್ನುಗ್ಗಿ ಆ ಹೋರಾಟಕ್ಕೆ ಹೋರಾಟವನ್ನು ಕೊನೆಗೊಳಿಸಬೇಕಾದ್ರೆ ನಮ್ಮ ಏನು ಬೇಡಿಕೆ ಇದೆ ಅದು ಈಡೇರಿಸಬೇಕು, ಆಮೇಲೆ ನಾವು ಕೊನೆಗೊಳಿಸ್ತೇವೆ. ಧನ್ಯವಾದಗಳು ಸರ್. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮತ್ತೆ ಜನರ ಸಂಕಷ್ಟಗಳು ಏನಿದೆ ಆ ನಿಟ್ಟಿನಲ್ಲಿ ನಾವು ಹೇಗೆ ಮುಂದುವರಿಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೀವೇ ಇಷ್ಟೊತ್ತು ನೋಡಿದಾಗೆ, ನೀವೇ ಕೇಳಿದಾಗೆ ಜನರ ಸಂಕಷ್ಟಗಳಿದೆ, ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾಡಿದ್ದು ಪ್ರತಿಭಟನೆಗಳನ್ನು ಮಾಡ್ತೇವೆ. ಆ ಪ್ರತಿಭಟನೆಗಳಿಗೆ ಈ ಒಂದು ನಾಗರಿಕರು ಕೂಡ ಒಂದು ಬೆಂಬಲವನ್ನು ಸೂಚಿಸಬೇಕು. ಮತ್ತು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ರಾಜಕೀಯವಾದಂಥ ಒಂದು ಹುರುಳಿಲ್ಲ, ರಾಜಕೀಯ ತಿಕ್ಕಾಟಕ್ಕೆ ಯಾವುದೇ ಒಂದು ಬೆಲೆಗಳನ್ನು ಕೊಡಬೇಡಿ. ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಾತ್ರ ಈ ಒಂದು ಪ್ರತಿಭಟನೆ. ಮತ್ತು ಈ ಒಂದು ಪ್ರತಿಭಟನೆಯ ಮತ್ತು ಮನವಿಗಳೇನಿದೆ ಅದು ಮುಖ್ಯಮಂತ್ರಿಯವರ ಪದತಳದಲ್ಲಿ ಇಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಜನರ ಸಂಕಷ್ಟಗಳನ್ನು ನಿವಾರಿಸೋದಕ್ಕೆ ಟೋಲನ್ನು ಈ ಒಂದು ಸ್ಥಳೀಯರಿಗೆ ಕೊಡದೇ ಇರುವ ಹಾಗೆ ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ. ಅಲ್ಲಿಯವರೆಗೆ ನಮ್ಮ ಒಂದು ಹೋರಾಟ ಇದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಎಸ್, ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.